ವಿಶೇಷವಾದ ಧಾರ್ಮಿಕ ರಾಜಕೀಯ ವಿದ್ಯಾಕ್ಷೇತ್ರದ ಮಾತೆಟ್ಲ ಇದೆ ಸೇವೆ ಕೊರಂತ ಬೈದಾರ ಅಂಚನೆ ಸರ್ಕಾರದ ವತಿಯಿಂದ ಬಂದು ಎಡ್ಡೆ ವಿಚಾರಲ್ಲ ನೀರಿಗೆ ಪುಷ್ಟಿದೆ ಅವರ ನನ್ನ ರಾಧಾಕೃಷ್ಣ ಪುನರು ಪಲ್ಲೆಕಣೆ ಮೇಲ್ಗಾವಿಗೆ MLA ಆದ ಮಂತ್ರಿ ಆದ ಅಪ್ಪಿನಂಚಿನ ಯೋಗ ದೇವರಿಗೆ ಗೋಲ ಮಲ್ಲ ಕೆಲಸತ್ತಿಗೆ ದೇವತಾ ಅನುಗ್ರಹ ಮನುಷ್ಯ ಪ್ರಯತ್ನ ಕಾರ್ಯಶಕ್ತಿ ಇದು ಮಾಡ್ತೀವಿ ಅಂಚಿನ ದೇವತಾ ಅನುಗ್ರಹನ ಅವಲವರ್ಬೋದು ದೇವರನ್ನ ಧಾರ್ಮಿಕ ಕೆಲಸ ಮಂತಂದ್ರೆ ಅಂಚೆ ಹಿಡಿದ ಅವರ ದೇವರು ಆರೋಗ್ಯ ಮುಖ್ಯ ಮನುಷ್ಯಕ್ಕೆ ಶಾರೀರಿಕ ಆರೋಗ್ಯ ಮಾನಸಿಕ ನೆಮ್ಮದಿ ಮನಸ್ಸು ಹೂ ಕರ್ತವ್ಯ ಎನ್ನುವರ ಅವೇನು ಮಾತ ನಾಗಬ್ರಹ್ಮದೇವಿರಲ್ಲ ಅಪ್ಪೆ ಅನ್ನಪೂರ್ಣೇಶ್ವರಲ್ಲ ಇದಲ್ಲ ಸಂಸಾರದ ನಮ್ಮೊಂದು ಬತ್ತಿನ ಸತ್ಯಲ್ಲ ಮಾಯಡು ಮಾತ ಶಕ್ತಿದು ಒಂಜಾ ಒಂದು ಅನುಗ್ರಹ ರಕ್ಷಣೆ ಕೊಡು ಅನ್ನೋದು ದೇವರನ್ನ ಸಾನ್ನಿಧ್ಯ ಪ್ರಾರ್ಥನೆ. ವೀರರಾಣಿ ಅಬ್ಬಕ್ಕ ರಾಷ್ಟ್ರೀಯ ಪ್ರತಿಷ್ಠಾನ ನಮ್ಮದು ಮಂಗಳೂರು. ಇದರ ಒಂದು ವಿಶೇಷವಾದಂಥ ಕಾರ್ಯಕ್ರಮಗಳು 2 ವರ್ಷದಲ್ಲಿ ನಾವು ಮಂಗಳೂರು ಪುರಭವನದಲ್ಲಿ ನಮ್ಮ ಅಬ್ಬಕ್ಕ ಎಂತಕ್ಕಂಥ ವಿಶಿಷ್ಟ ರೀತಿಯ ಪರಿಕಲ್ಪನೆಯೊಂದಿಗೆ ಮಾಡಿದ್ದೇವೆ. ಹಾಗೆ 2020-21 ಈ ಒಂದು ಅವಧಿಯಲ್ಲಿ ಕೋವಿಡ್-19ನ ಈ ಒಂದು ಪ್ರಭಾವದಿಂದ ನಮ್ಮ ಕಾರ್ಯಕ್ರಮ ಸ್ಥಗಿತಗೊಂಡಿದೆ. ಹಾಗಾಗಿ ಸುಮಾರು 8-9 ತಿಂಗಳಿಂದ ನಾವೆಲ್ಲರೂ ಕೂಡ ಸ್ನೇಹಿತರು ಪರಸ್ಪರ ಸಂಪರ್ಕ ಕೂಡ ಆಗಿರಲಿಲ್ಲ. ಒಂದು ರೀತಿಯಲ್ಲಿ ಈಗಾಗಲೇ ನಾನು ಮತ್ತು PD ಶೆಟ್ಟರು ಕೋಶಾಧಿಕಾರಿ ಒಟ್ಟಾಗಿ ಸುಮಾರು 1,31,000 ಕಳೆದ ವರ್ಷದ ಕಾರ್ಯಕ್ರಮಕ್ಕೆ ಕಲೆಕ್ಷನ್ ಆಗಿದೆ. ಅದರಲ್ಲಿ 1,22,000 ವೆಚ್ಚ ಮಾಡಿ ಇನ್ನೊಂದು ಸುಮಾರು ಸ್ವಲ್ಪ ಉಳಿತಾಯ ಆಗಿದೆ ಅಂತ ಹೇಳಿಕ್ಕೆ ಸಂತೋಷ ಪಡ್ತೇನೆ. ಆಮೇಲೆ ಈ ಹೊಸ ವರ್ಷಕ್ಕೆ ಅಂದರೆ 19-20 ಸಾಲಿಗೂ ಕೂಡ ಕೆಲವೆಲ್ಲ ಇನ್ಕಮ್ ಬಂತು. ಆ ಇನ್ಕಮ್ ಮತ್ತು ಪೇಮೆಂಟ್ ಎಲ್ಲ ಇತ್ತು. ಅದು ಇನ್ನು ಮುಂದಿನ ವರ್ಷಕ್ಕೆ ಬರ್ತದೆ. ಅಂತೂ ಚಟುವಟಿಕೆಗಳನ್ನು ನಾವು ಮಾಡದಿರಲಿಕ್ಕೆ ಕಾರಣ ಭಾಳ ದೊಡ್ಡದಿತ್ತು. ಎಲ್ಲ ಕಡೆ ಆರಂಭಿಸಿದರೂ ಕೂಡ ನಮ್ಮದಾದಂಥ ಈ ಕಾರ್ಯಕ್ರಮ ಭಾಳ ಬೇರೆ ರೀತಿಯಲ್ಲಿ ಅದು ಹೋಗುವುದರಿಂದ ಧಾರ್ಮಿಕ ಕಾರ್ಯಕ್ರಮಗಳಿಗೆಲ್ಲ ಸ್ವಲ್ಪ ಅವಕಾಶ ಸಿಕ್ಕಿತು. ದೇವಸ್ಥಾನಗಳಲ್ಲಿ ನಮ್ಮ ಸಾರ್ವಜನಿಕವಾದ ಸಾಮಾಜಿಕ ಚಟುವಟಿಕೆಗಳಿಗೆ ಹೆಚ್ಚು ಒತ್ತು ಕೊಡಲಿಲ್ಲ ಸಾರ್ವತ್ರಿಕವಾಗಿ. ಈಗ ನಾವು ಯೋಚನೆ ಮಾಡ್ತಾ ಇದ್ದೇವೆ, ಇನ್ನೊಂದು 2 ತಿಂಗಳೊಳಗೆ ಭಾಳ ಒಂದು ಉತ್ತಮ ರೀತಿಯ ಒಂದು ಕಾರ್ಯಕ್ರಮವನ್ನು ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ ಮಾಡಬೇಕು, ಒಂದು ಸೆಮಿನಾರನ್ನು ಅಂತೇಳಿ. ಈ ತನ್ಮಧ್ಯೆ ನಮಗೆ ಬಹಳ ಒಂದು ಸಂತೋಷದ ಸುದ್ದಿ ಬಂದದ್ದು ಏನಂತ ಹೇಳಿದ್ರೆ, ನಮ್ಮ ಈ ವೀರರಾಣಿ ಅಬ್ಬಕ್ಕ ರಾಷ್ಟ್ರೀಯ ಪ್ರತಿಷ್ಠಾನದ ಸಂಚಾಲಕರಾಗಿ ನಮ್ಮೊಂದಿಗೆ ಸದಾ ಎಲ್ಲ ಸಂಘಟನೆಗಳಲ್ಲೂ ಎಲ್ಲ ಕೆಲಸಗಳಲ್ಲೂ ಇದ್ದಂಥ ಶ್ರೀಯುತ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅವರನ್ನು ನಮ್ಮ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ ಬಹಳ ವಿಶಿಷ್ಟವಾದಂಥ ಒಂದು ಸ್ಥಾನಕ್ಕೆ ನಿಗಮಾಧ್ಯಕ್ಷನಾಗಿ ಮಾಡಿದೆ. ಕರ್ನಾಟಕ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರನ್ನಾಗಿ ಅವರನ್ನು ಆಯ್ಕೆ ಮಾಡಿದೆ. ಇಡೀ ದಿನ ಬಹಳಷ್ಟು ಸಾಮಾಜಿಕ ಮತ್ತು ಧಾರ್ಮಿಕ ಸಂಘಟನೆಗಳಲ್ಲಿ ಕೆಲಸ ಮಾಡುವುದಂತೇಳಿ ಮತ್ತು ಶಿಕ್ಷಣ ಸಂಸ್ಥೆ ಅವರದ್ದು. ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಇಂಥ ಸಾಂಸ್ಕೃತಿಕ ಸಾಹಿತ್ಯಿಕ ಎಲ್ಲ ಚಟುವಟಿಕೆಗಳನ್ನು ಮಾಡಿಕೊಂಡು ಬರ್ತಾ ಇದ್ದವರು. ಸಾಮಾಜಿಕವಾದಂಥ ಚಟುವಟಿಕೆಗಳಲ್ಲಿ ಇಡೀ ಜಿಲ್ಲೆಯಾದ್ಯಂತ ಭಾಳ ನಾಯಕತ್ವವನ್ನು ವಹಿಸಿಕೊಂಡು ಕೆಲಸ ಮಾಡಿದ್ದಾರೆ. ಇದನ್ನೆಲ್ಲ ಗಮನಿಸಿ ನಮ್ಮ ಮುಖ್ಯಮಂತ್ರಿಗಳು ಈ ಒಂದು ಹುದ್ದೆಯನ್ನು ನೀಡಿದ್ದಾರೆ. ಅದನ್ನು ಸಮರ್ಪಕವಾಗಿ ನಿಭಾಯಿಸ್ತಾರೆ ಅಂತ ನಮಗೆ ಎಲ್ಲರಿಗೂ ನಂಬಿಕೆ ಇದೆ. ಹಾಗಾಗಿ ಈ ಒಂದು ಕರೆಗೆ ಹೋಗೊಟ್ಟಿದ್ದಾರೆ. ಇವರನ್ನೊಂದು ನಾವು ಚಿಕ್ಕ ಚೊಕ್ಕ ರೂಪದಲ್ಲಿ ಒಂದು ಅಭಿನಂದಿಸಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿ ಅವರನ್ನು ಆಹ್ವಾನಿಸಿದ್ದೇವೆ. ಒಪ್ಪಿದ್ದಾರೆ. ನಮ್ಮ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಧರ್ಮದರ್ಶಿ ಹರಿಕೃಷ್ಣ ಪುನರೂರವರು ಇವತ್ತಿನ ಚಿಕ್ಕ ಸಭೆಯ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಇವತ್ತಿನ ಈ ಸಭೆಯಲ್ಲಿ ಈ ಒಂದು ಸಭಾಂಗಣವನ್ನು ನಮಗೆ ಒಳ್ಳೆಯ ರೀತಿಯಲ್ಲಿ ಒದಗಿಸಿಕೊಟ್ಟು
ಬಿಸಿ ಬಿಸಿಯಾಗಿರ್ತಕ್ಕಂಥ ಬಟಾಟಂಬಡೆ ಮತ್ತು ಶೀರ, ಅದರ ಜೊತೆಗೆ ಒಳ್ಳೆಯ ಅಚ್ಚುಕಟ್ಟಾದಂಥ ವ್ಯವಸ್ಥೆಗೆ ನಮ್ಮೊಂದಿಗೆ ಸದಾ ಇರುವಂಥ ನಮ್ಮ ಇಲ್ಲಿನ ಧರ್ಮದರ್ಶಿ ಶ್ರೀ ಭಾಸ್ಕರ ಐತಾಳ್ರವರು ಕೂಡ ವೇದಿಕೆಯಲ್ಲಿ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಆಮೇಲೆ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಶ್ರೀಯುತ ಭಾಸ್ಕರ ಈ ಕುಕ್ಕೊಳ್ಳಿಯವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿರಬೇಕು. ಬಹಳ ಮುಖ್ಯವಾಗಿ ನಮಗೆ ಇವತ್ತು ಅಭಿನಂದನೆಯನ್ನು ಮಾಡಬೇಕು ಅಂತ ಕೇಳಿಕೊಂಡಾಗ ಎಲ್ಲರೂ ಒಟ್ಟಾಗಿ ಇವತ್ತಿನ ಕಾರ್ಯಕ್ರಮ ನಮಗೆ ಮಾಡಲಿಕ್ಕೆ ಮದುಮಗನಾಗಿ ಬಂದಿರತಕ್ಕಂಥ ಶ್ರೀಯುತ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅವರನ್ನು ಎಲ್ಲರೂ ಕೂಡ ವೇದಿಕೆಗೆ ಕರಿಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಹಿರಿಯರಾದಂಥ ಸೀತಾರಾಮ್ ಬಂಗೇರ್ರವರು ಕೂಡ ಜೊತೆಗಿರಬೇಕಂತ ಕೇಳ್ಕೊಳ್ತೇನೆ. ಬನ್ನಿ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ದೇವಿ ಶ್ರೀ ಅನ್ನಪೂರ್ಣೇಶ್ವರಿ ನಮೋಸ್ತುತೆ ನಮೋಸ್ತುತೆ ಶ್ರೀ ವಾಸುಕಿ ಸುಬ್ರಹ್ಮಣ್ಯಾಯ ನಮಸ್ತೆ ನಮಸ್ತೆ ನಮಸ್ತೆ. ಭಾಳ ಸಂತೋಷದ ಒಂದು ಸಂಜೆಯ ಆಚರಣೆ ಆಗ್ತಾ ಇದೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ಕಳೆದ ಒಂದು 2-3 ವರ್ಷಗಳ ಹಿಂದೆ ಸ್ಥಾಪನೆ ಆಗಿರುವಂತಹ ನಮ್ಮ ಒಂದು ಸಂಘಟನೆ ವಿರಾಂಟ್ ವೀರರಾಣಿ ಅಬ್ಬಕ್ಕ ನ್ಯಾಷನಲ್ ಫೌಂಡೇಶನ್ ಟ್ರಸ್ಟ್, ನಾವು ಕಳೆದ ಒಂದು 2 ದಶಕಗಳಿಂದ ಮಂಗಳೂರಿನಲ್ಲಿ ಉಳ್ಳಾಲವನ್ನು ಕೇಂದ್ರವಾಗಿಟ್ಟುಕೊಂಡು ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ನಾಡ ಹಬ್ಬದ ರೀತಿಯಲ್ಲಿ ವೀರರಾಣಿ ಅಬ್ಬಕ್ಕ ಉತ್ಸವವನ್ನು ಆಚರಿಸ್ತಾ ಬಂದೆವು. ಈ ಉತ್ಸವ ಕೇವಲ ಒಂದು ಪ್ರದೇಶಕ್ಕೆ ಸೀಮಿತ ಆಗದೆ ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ಪ್ರಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿಯಾಗಿ ನಮ್ಮ ನಾಡಿಗೆ ಬಹಳ ದೊಡ್ಡ ಕೊಡುಗೆಯನ್ನು ನೀಡಿದ ಪೋರ್ಚುಗೀಸರನ್ನು ಇಲ್ಲಿಂದ ಓಡಿಸಿ ಆ ಮೂಲಕ ಸ್ವಾತಂತ್ರ್ಯದ ಕಹಳೆಯನ್ನು ಊದಿದಂತಹ ರಾಣಿ ಅಬ್ಬಕ್ಕನ ಹೆಸರು ಉಳ್ಳಾಲಕ್ಕೆ ಅಥವಾ ಮಂಗಳೂರಿಗೆ ಅದು ಸೀಮಿತವಾಗದೆ ಅದು ನಮ್ಮ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಮುಟ್ಟಬೇಕು ಎನ್ನುವಂಥ ದೃಷ್ಟಿಯಿಂದ ವಿಶಾಲ ವ್ಯಾಪ್ತಿಯ ಕಾರ್ಯಕ್ರಮಗಳನ್ನೆಲ್ಲ ನಮ್ಮ ಈಗ ಇರತಕ್ಕಂಥ ಪದಾಧಿಕಾರಿಗಳು ನಾವೆಲ್ಲ ಸೇರಿಕೊಂಡು ಆ ಸಮಯದಲ್ಲಿ ಮಾಡಿದ್ದೆವು. ಅದು ಎಲ್ಲಿವರೆಗೆ ಮುಟ್ಟಿತು ಅಂತ ಹೇಳಿದರೆ ದೆಹಲಿಯವರೆಗೆ ಕೂಡ ಸುಮಾರು 7 ಭಾಷೆಗಳಲ್ಲಿ ಅಬ್ಬಕ್ಕನ ಒಂದು ವಿಚಾರ ಸಂಕಿರಣವನ್ನು ದೆಹಲಿಯ ಕರ್ನಾಟಕ ಸಂಘದ ಒಂದು ಸಹಯೋಗದೊಂದಿಗೆ ಮಾಡುವಲ್ಲಿವರೆಗೆ ಮುಟ್ಟಿತು. ಬಹುಶಃ ಆ ಒಂದು ಸಂದರ್ಭದಿಂದ ಇದರ ವ್ಯಾಪ್ತಿಯ ಒಂದು ಅರಿವು ನಮಗೆ ಉಂಟಾಗಿ ಬರೀ ಒಂದು ಸಮಿತಿ, ಉತ್ಸವ ಸಮಿತಿ ಮಾತ್ರ ಅಲ್ಲ, ರಾಷ್ಟ್ರೀಯ ಮಟ್ಟದಲ್ಲಿ ಅಬ್ಬಕ್ಕನ ಬಗ್ಗೆ ಕೆಲಸ ಮಾಡುವಂತಹ ದೊಡ್ಡ ಮಟ್ಟದ ಒಂದು ಸಂಘಟನೆ ಬೇಕು ಅಂತ ಹೇಳಿ ನಾವೆಲ್ಲ ಸಮಾನ ಮನಸ್ಕರು ಒಟ್ಟಾಗಿ ಧರ್ಮದರ್ಶಿ ಹರಿಕೃಷ್ಣಪ್ಪನವರವರ ನೇತೃತ್ವದಲ್ಲಿ ಈ ಒಂದು ವಿರಾಂಟ್ ಕಮಿಟಿಯನ್ನು ಮಾಡಿದ್ದೇವೆ. ವೀರರಾಣಿ ಅಬ್ಬಕ್ಕ ರಾಷ್ಟ್ರೀಯ ಪ್ರತಿಷ್ಠಾನ ಎನ್ನುವಂಥ ಹೆಸರಿನಲ್ಲಿ ಅದನ್ನು ನೋಂದಣಿ ಕೂಡ ಮಾಡಿ ಕಳೆದ 2 ವರ್ಷಗಳಿಂದ ನಮ್ಮ ಅಬ್ಬಕ್ಕ ಎನ್ನುವಂತಹ ಒಂದು ವಿಶೇಷವಾದ ವೈಶಿಷ್ಟ್ಯಪೂರ್ಣವಾದಂಥ ಕಾರ್ಯಕ್ರಮಗಳನ್ನು ನಾವು ಮಾಡಿಕೊಂಡು ಬಂದೆವು. ಅದರ ಮೇಲೆ ಬೇರೆ ಬೇರೆ ರೀತಿಯ ಯೋಜನೆಗಳನ್ನು ಕೂಡ ನಾವು ಹಾಕಿಕೊಂಡಿದ್ದೇವೆ. ಈ ನಡುವೆ ಕೊರೋನಾದಂತಹ ಒಂದು ಸಂಕಷ್ಟದ ಒಂದು ವಾತಾವರಣ ಸೃಷ್ಟಿಯಾದದ್ದರಿಂದ ಹೆಚ್ಚಿನ ಚಟುವಟಿಕೆಗಳನ್ನು ಮಾಡಲಿಕ್ಕೆ ನಮಗೆ ಸಾಧ್ಯ ಆಗಲಿಲ್ಲ. ನಮಗೆ ಜೊತೆಗೆ ಒಂದು ಮೀಟಿಂಗ್ ಮಾಡಲಿಕ್ಕೂ ಕೂಡ ಸ್ವಲ್ಪ ಕಷ್ಟ ಆಯಿತು. ಆದರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ತೀವ್ರಗತಿಯಿಂದ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಹೋಗಬೇಕು ಎನ್ನುವಂಥ ಒಂದು ಆಶಯ ನಮ್ಮದು. ನಮ್ಮ ಒಂದು ಸಮಾನ ಮನಸ್ಕರ ಸಂಘಟನೆ ಅಂತ ನಾನು ಹೇಳಿದೆ. ಬಹುಶಃ ಅಬ್ಬಕ್ಕನ ಕುರಿತಾಗಿ, ನಾಡಿನ ಕುರಿತಾಗಿ, ನಾಡು ನುಡಿಯ ಕುರಿತಾಗಿ ತುಂಬ ಕಾಳಜಿ ಇರತಕ್ಕಂತಹ ವ್ಯಕ್ತಿಗಳು ನಮ್ಮ ಜೊತೆಗೆ ಇರುವಂಥದ್ದು. ಅದರಲ್ಲಿ ಬಹಳ ಮುಖ್ಯ ಆಗಿರುವವರು ನಮ್ಮ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅವರು. ಬಹುಶಃ ಉಳ್ಳಾಲ ಪರಿಸರದಲ್ಲಿ ಮಾತ್ರ ಅಲ್ಲ, ನಮ್ಮ ಮಂಗಳೂರಿನಲ್ಲಿ ಮತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವರು ನಿರಂತರವಾಗಿ ಕ್ರಿಯಾಶೀಲರಾಗಿದ್ದವರು. ಮೂಲತಃ ಅವರೊಂದು ವಿದ್ಯಾಸಂಸ್ಥೆಯನ್ನು ನಡೆಸ್ತಾ ಇರುವವರು. ಹಾಗಂತ ಅಷ್ಟಕ್ಕೆ ತಮ್ಮನ್ನು ಸೀಮಿತಗೊಳಿಸದೆ ಸಮಾಜದ ಧಾರ್ಮಿಕ, ಸಾಂಸ್ಕೃತಿಕ, ಹಾಗೆ ಶೈಕ್ಷಣಿಕ, ರಾಜಕೀಯ, ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಬಹಳ ಉತ್ಸಾಹದಿಂದ
ಕೆಲಸ ಮಾಡ್ತಾ ಬಂದಿರತಕ್ಕಂಥ ಒಂದು ಯುವಕ. ಅವರ ಜೊತೆಗೆ ನಾವು ಯಾವತ್ತೂ ಕೂಡ ಇರ್ತೇವೆ. ಅವರ ರತ್ನೋತ್ಸವ ಒಂದು ಕಾರ್ಯಕ್ರಮ, ಅದು ರಾಜ್ಯ ಮಟ್ಟದಲ್ಲಿ ನಡೆಯುವಂತಹ ಒಂದು ನಾಡು ನುಡಿಯ ಉತ್ಸವ. ಕಳೆದ 12 ವರ್ಷಗಳಿಂದ ಅದು ನಡ್ಕೊಂಡು ಬಂದಿದೆ. ಅದರ ಜೊತೆಗೆ ನಾವು ಕೆಲವರು ನಮ್ಮ ಸ್ನೇಹಿತರು ಕೂಡ ನಾವು ಅವರ ಜೊತೆಯಲ್ಲಿ ಕೆಲಸ ಮಾಡಿದ್ದೇವೆ. ಭಾಳ ಸಂತೋಷ ಅಂತ ಹೇಳಿದರೆ, ಅದರ ಮೊದಲನೇ ಒಂದು ವಿದ್ಯಾರತ್ನ ಪ್ರಶಸ್ತಿಯನ್ನು ಕೂಡ ಅವರು ನನಗೆ ಕೊಟ್ಟಿದ್ದಾರೆ. ಒಂದು ಹಂಗು ಕೂಡ ಉಂಟು ನನಗೆ ಅವರು. ಅದರ ಜೊತೆಗೆ ನಾವು ಏನೇ ಒಂದು ಕೆಲಸ ಮಾಡೋದಿದ್ರು ಕೂಡ ರವೀಂದ್ರ ಶೆಟ್ಟರು ನಮ್ಮ ಜೊತೆಗಿದ್ದಾರೆ. ನಮ್ಮ ಯಕ್ಷಾಂಗಣ ಮಂಗಳೂರು, ಅದರಲ್ಲಿ ಕೂಡ ಅವರು ಸಂಚಾಲಕರು. ಈ ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿ ಇರುವಾಗ ನಮಗೆ ಅವರು ಅತಿಥಿಗಳಾಗಿದ್ದವರು. ಈಗ ನಮ್ಮ ಸಾಂಸ್ಕೃತಿಕ ರಾಷ್ಟ್ರೀಯ ಒಂದು ಪ್ರತಿಷ್ಠಾನ ಆದ ಮೇಲೆ ಅದರ ಪ್ರಧಾನ ಸಂಚಾಲಕರಾಗಿ ಕೂಡ ಅವರು ನಮ್ಮ ಜೊತೆಗಿದ್ದಾರೆ. ಮುಖ್ಯಮಂತ್ರಿಗಳ ಬಹಳ ನಿಕಟವರ್ತಿಗಳು ಕೂಡ. ಈಗ ಕಳೆದ ಒಂದು 3-4 ವರ್ಷಗಳಿಂದ ಏನಾಗಿದೆ ಅಂದರೆ, ಹಬ್ಬಕ್ಕ ಉತ್ಸವ ಎನ್ನುವಂಥದ್ದು ಅದು ಸರಕಾರಿ ಉತ್ಸವ ಆಗಿ ಹೋಗಿದೆ. ನಾವು ಯಾರೆಲ್ಲ ಸಮಿತಿಯಲ್ಲಿದ್ದು ಕೆಲಸ ಮಾಡಿದ್ದೇವೋ ನಮಗೆ ಬೇಕಾದಂಥ ಸ್ಥಾನಮಾನ ಅಲ್ಲಿ ಲಭ್ಯ ಆಗ್ತಾ ಇಲ್ಲ. ಏನಿದ್ರು ಕೂಡ ಅಧಿಕಾರಿಗಳದ್ದೇ ಒಂದು ಕಾರುಬಾರು, ಒಂದು ಕಾಟಾಚಾರಕ್ಕೆ ಒಂದು ಉತ್ಸವ ಮಾಡ್ತಾ ಇದ್ದಾರೆ ಹೊರತು ಅದರಿಂದ ಹಬ್ಬಕ್ಕನಿಗೆ ಅಥವಾ ಈ ನಾಡಿಗೆ ದೊಡ್ಡ ಲಾಭ ಆದದ್ದನ್ನು ನಾವು ಯಾರೂ ಗಮನಿಸಲಿಲ್ಲ. ಅದಲ್ಲ, ಎಲ್ಲಿಯವರೆಗೆ ಅಂತ ಹೇಳಿದರೆ, ಹಬ್ಬಕ್ಕನ ಒಂದು ಭವನದ ಒಂದು ಶಂಕುಸ್ಥಾಪನೆ ಆಗಿದೆ. ಇಷ್ಟರವರೆಗೆ ಅದರ ಕಾಮಗಾರಿ ಕೂಡ ಪ್ರಾರಂಭ ಆಗಲಿಲ್ಲ. ಅದರ ಜೊತೆಗೆ ಅದನ್ನು ಬೇರೆ ರೀತಿಯ ಒಂದು ವ್ಯವಸ್ಥೆಗೆ ಒಡ್ಡಿಕೊಳ್ಳುವಂಥ ಒಂದು ರಾಜಕೀಯ ಒಂದು ಷಡ್ಯಂತ್ರ ಕೂಡ ಇನ್ನೊಂದು ಕಡೆಯಿಂದ ನಡೀತಾ ಇದೆ. ಇದೆಲ್ಲ ಆಗಬಾರದು. ಹಬ್ಬಕ್ಕನಿಗೆ ನ್ಯಾಯವಾಗಿ ಆಗಬೇಕಾದಂತಹ ಒಂದು ಗೌರವ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಸ್ಮಾರಕಗಳು ಆಗಬೇಕು ಎನ್ನುವುದು ನಮ್ಮದು ಕೂಡ ಒಂದು ಹಕ್ಕೊತ್ತಾಯ. ಬಹುಶಃ ಈಗ ನಮಗೆ ಒಂದು ದೊಡ್ಡ ಬಲ ಬಂದಾಗೆ ಆಗಿದೆ. ನಮ್ಮ ಸಂಚಾಲಕರೇ ಒಂದು ರಾಜ್ಯ ಮಟ್ಟದ ಒಂದು ನಿಗಮದ ಅಧ್ಯಕ್ಷರಾಗಿ ಇವತ್ತು ಬಹುಶಃ ಒಂದು ಸಚಿವ ಪದವಿಗೆ ಸರಿಸಮಾನವಾದಂಥ ನೆಲೆಯಲ್ಲಿ ಅವರ ಸ್ಥಾನಮಾನ ಇರುವುದರಿಂದ ಅವರ ಮೂಲಕ ನಮ್ಮ ಉದ್ದೇಶಗಳನ್ನು ನೆರವೇರಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮುಂದಿನ ದಿನಗಳಲ್ಲಿ ನಾವು ಮಾಡಬಹುದು ಎನ್ನುವಂಥ ಒಂದು ಆಸೆ ಕೂಡ ಇದೆ. ಅದಕ್ಕಾಗಿ ನಾವು ಸನ್ಮಾನ ಮಾಡ್ತೇವೆ ಅಂತಲ್ಲ, ಆದರೆ ಅವರು ನಮ್ಮವರೇ ಎನ್ನುವ ಕಾರಣದಿಂದ ಅವರು ತಮ್ಮದೇ ಕೆಲಸ ಎನ್ನುವ ರೀತಿಯಲ್ಲಿ ಅದನ್ನು ಮಾಡುತ್ತಾರೆ ಎನ್ನುವ ಒಂದು ವಿಶ್ವಾಸ ಕೂಡ ನಮಗಿದೆ. ರವೀಂದ್ರ ಶೆಟ್ಟರು ಇನ್ನೂ ಕೂಡ ಯುವಕರು. ಅವರ ಕ್ಷೇತ್ರದಲ್ಲಿ ಸಾಧನೆ ಮಾಡಲಿಕ್ಕೆ ತುಂಬ ಅವರಿಗೆ ಅವಕಾಶಗಳಿವೆ. ಯಾವತ್ತೋ ಆಗ ಪುನರು ಹೇಳ್ತಾಯಿದ್ರು, ಯಾವತ್ತೂ ಅವರು MLC ಆಗಬೇಕಾಗಿತ್ತು. ಅವರು ಒಂದು ಪಕ್ಷದ ನೆಲೆಯಲ್ಲಿ ಮಾಡುವಂತಹ ಕೆಲಸಗಳನ್ನು ನೋಡಿದರೆ ಏನಾಗ್ತದೆ ಅಂತ ಹೇಳಿದರೆ, ಕೆಲವು ಕೆಲಸಗಾರರಿಗಾಗಿಯೇ ಉಳಿದು ಹೋಗ್ತಾರೆ. ಅವರಾಗಿ ಏನು ನನಗೆ ಇಂಥದ್ದು ಕೊಡಬೇಕು ಅಂತ ಕೇಳುವುದಿಲ್ಲ. ದೊಡ್ಡ ದೊಡ್ಡ ನಾಯಕರು ಅದನ್ನು ಗಮನಿಸುವುದು ಕೂಡ ಇಲ್ಲ. ಹಾಗಾಗಿ ಕಾರ್ಯಕರ್ತರಾಗಿಯೇ ಉಳಿತಾರೆ. ಆದರೆ ದುರದೃಷ್ಟವಶಕ್ಕೆ ನಮ್ಮ ಈಗಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಯಡಿಯೂರಪ್ಪರವರು, ಅವರು ಬಹುಶಃ ಲೋ ಕ್ಲಾಸಿನಿಂದ ಹೈ ಕ್ಲಾಸಿನವರೆಗೆ ಜನರನ್ನು ಮುಟ್ಟಿದವರು ಮತ್ತು ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿ ಇವತ್ತು ರಾಜ್ಯದ ಬಹಳ ದೊಡ್ಡ ಸ್ಥಾನಮಾನವನ್ನು ಗಳಿಸಿದರು. ಆದ್ದರಿಂದ ಬೇರೆ ಯಾರು ಕಡೆಗಣಿಸಿದರೂ ಕೂಡ ತಮ್ಮ ಜೊತೆಗೆ ಇದ್ದವರನ್ನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಕಡೆಗಣಿಸುವುದಿಲ್ಲ ಎನ್ನುವುದಕ್ಕೆ ಇವತ್ತು ಒಂದು ದೊಡ್ಡ ಮತ್ತೊಂದು ವಿಶಿಷ್ಟವಾದ ಒಂದು ಸ್ಥಾನ ನಮ್ಮ ರವೀಂದ್ರ ಶೆಟ್ಟಿಗೆ ಪ್ರಾಪ್ತ ಆಗಿರತಕ್ಕಂಥದ್ದೇ ಒಂದು ಸಾಕ್ಷಿ. ಇವರೇನು ಕೇಳಿಕೊಂಡು ಹೋಗಲಿಲ್ಲ, ಅವರಾಗಿಯೇ ಕರೆದು ಕೊಟ್ಟಿರುವಂಥದ್ದು. ಎಲ್ಲರಿಗೂ ನಿಗಮಗಳನ್ನು ಮಂಡಳಿಗಳೆಲ್ಲ ಹಂಚಿ ಆಯಿತು. ಪಕ್ಕನೆ ನೆನಪಾಯ್ತಂತೆ ಅವರಿಗೆ, ರವೀಂದ್ರ ಶೆಟ್ಟರಿಗೆ ಏನು ಅವರು ಕೇಳಲಿಲ್ಲ, ನನಗೂ ನೆನಪಾಗಲಿಲ್ಲ ಅಂತ. ಅದಕ್ಕೆ ಏನು ಮಾಡಿದರು ಅಂತ ಹೇಳಿದರೆ, ಎಲ್ಲ ನಿಗಮಗಳಿಗಿಂತಲೂ ಒಂದು ವಿಶಿಷ್ಟವಾದ ಮತ್ತು ಜನಸಾಮಾನ್ಯರು ತಲುಪಬಲ್ಲಂತಹ ರಾಜ್ಯ ಮಟ್ಟದಲ್ಲಿ ಬಹುಶಃ ಎಲ್ಲರ ಗಮನವನ್ನು ಸೆಳೆಯಬಹುದಾಗಿದ್ದಂತಹ 46 ಜಾತಿ ಜನಾಂಗದ ಒಂದು ನಿಗಮವನ್ನು ಒಂದು ರಚನೆ ಮಾಡಿ ಅದನ್ನು ಅವರಿಗೆ ಕೊಟ್ಟಿದ್ದಾರೆ ಅಂತ ಹೇಳಿದರೆ, ಮುಂದಿನ ಜನಾಂಗ ರವೀಂದ್ರ ಶೆಟ್ಟರನ್ನು ಶಾಶ್ವತವಾಗಿ ನೆನಪಿಸಿಕೊಳ್ತದೆ. ಈಗ ದೊಡ್ಡವರಿಗೆ, ಉದ್ಯಮಿಗಳಿಗೆ ಬೇಕಾದಷ್ಟು ಅವಕಾಶಗಳು ತುಂಬ ಉಂಟು. ಆದರೆ ಜನಸಾಮಾನ್ಯರಿಗೆ ಮೀಸಲಾಗಿರತಕ್ಕಂಥ ಒಂದು ಅಭಿವೃದ್ಧಿಯ ನಿಗಮ ಅವರ ಕಾರಣದಿಂದಲೇ ಅದು ರಚನೆ ಆಯಿತು ಅಂತ ಹೇಳಿದರೆ, ಬಹುಶಃ ಮುಂದಿನ ದಿನಗಳಲ್ಲಿ ಆ ಒಂದು ಅಲೆಮಾರಿ ಜನಾಂಗಗಳು ಯಾರಿದ್ದಾರೆ, ಅದು ನಮ್ಮ ರಾಜ್ಯವಿಡೀ ವ್ಯಾಪಿಸಿಕೊಂಡಿರುವಂಥ ಒಂದು ಜನಾಂಗ. ಹಾಗಾಗಿ ಬಡವರು ಯಾವಾಗಲೂ ನೆನಪಿಟ್ಟುಕೊಳ್ಳುವಷ್ಟು ಬೇರೆ ಶ್ರೀಮಂತರು ನಮ್ಮನ್ನು ನೆನಪಿಟ್ಟುಕೊಳ್ಳುವುದಿಲ್ಲ. ಹಾಗಾಗಿ ಅವರ ಸೇವಾ ಕಾರ್ಯಗಳು ಮೊನ್ನೆಯಿಂದಲೇ ಪ್ರಾರಂಭ ಆಗಿದೆ. ಉತ್ಸಾಹದಿಂದ ಬೇರೆ ಬೇರೆ ಕಡೆ ಸಂಚಾರ ಮಾಡೋದರ ಮುಖಾಂತರ ಜನರ ಅಹವಾಲುಗಳನ್ನು ಕೂಡ ಸ್ವೀಕರಿಸುವುದಕ್ಕೆ ಅವರು ಈಗ ತೊಡಗಿದ್ದಾರೆ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಕೆಲಸಗಳನ್ನು ಅವರು ಮಾಡಲಿಕ್ಕೆ ಸಾಧ್ಯ ಆದೀತು. ಅದಕ್ಕೆ ಸರಕಾರದ, ಜನಸಾಮಾನ್ಯರ ಮೆಲ್ಲರ ಬೆಂಬಲ ಖಂಡಿತ ಇದೆ ಮತ್ತು ಅವರಿಗೆ ಆಯುಷ್ಯ, ಆರೋಗ್ಯ, ಶಕ್ತಿ ಎಲ್ಲವನ್ನು ಕೂಡ ಭಗವಂತ ಕೊಡಲಿ ಎನ್ನುವಂಥ ಒಂದು ದೃಷ್ಟಿಯಿಂದ ಈ ಒಂದು ಪುಣ್ಯ ಕ್ಷೇತ್ರದಲ್ಲಿ
ಅವರನ್ನು ಇವತ್ತು ನಾವು ಅಭಿನಂದಿಸ್ತಾ ಇದ್ದೀವಿ. ಇದು ಸಮ್ಮಾನ ಅಲ್ಲ, ಇದು ಅವರಿಗೆ ನಾವು ಪ್ರೀತಿಪೂರ್ವಕವಾಗಿ ಕೊಡುವಂಥ ಅಭಿಮಾನದ ಒಂದು ಅಭಿನಂದನೆ. ಇದರ ಮೂಲಕವಾಗಿ ಇನ್ನೂ ಹೆಚ್ಚಿನ ಶಕ್ತಿ ಅವರಿಗೆ ಬರಬೇಕು ಎನ್ನುವಂಥದ್ದು ನಮ್ಮ ಉದ್ದೇಶ. ಅವರನ್ನು ಭಾಳ ಪ್ರೀತಿಯಿಂದ ನಾನು ಇವತ್ತಿನ ಈ ಅಭಿನಂದನಾ ಸಮಾರಂಭಕ್ಕೆ ನಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ವಾಮನ ಬಿ ಮೈಂದನವರು ಅವರು ರಾಗತರಂಗದ ಅಧ್ಯಕ್ಷರು ಕೂಡ. ಭಾಳ ಮೊದಲೇ ನಮ್ಮ ಹಬ್ಬಕ್ಕ ಸಮಿತಿಯಲ್ಲಿ ಇದ್ದವರು ವಾಮನ್ ಬಿ ಮೈಂದನ್ ಅವರೀಗ ಅವರನ್ನು ಹೂ ಕೊಟ್ಟು ಸ್ವಾಗತ. ಇವತ್ತಿನ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವವರು ನಮ್ಮ ಗೌರವಾಧ್ಯಕ್ಷರಾದಂತಹ ಧರ್ಮದರ್ಶಿ ಹರಿಕೃಷ್ಣ ಪುನರೂರವರು. ಬಹುಶಃ ನಮ್ಮ ಜಿಲ್ಲೆಯ ಯಾವತ್ತೂ ಧಾರ್ಮಿಕ, ಸಾಂಸ್ಕೃತಿಕ, ಶೈಕ್ಷಣಿಕ ಕಾರ್ಯಕ್ರಮಗಳಲ್ಲಿ ಒಬ್ಬ ನೇತಾರನಾಗಿ ನಮಗೆಲ್ಲ ಮಾರ್ಗದರ್ಶನವನ್ನು ಕೊಡ್ತಾ ಇರತಕ್ಕಂಥ ಒಬ್ಬ ಹಿರಿಯರು. ರಾಜ್ಯ ಮಟ್ಟದ ಒಂದು ಕನ್ನಡದ ಸಾಹಿತ್ಯ ಪರಿಷತ್ತಿನ ಅಧಿಕಾರದ ಗದ್ದುಗೆಯಲ್ಲಿದ್ದುಕೊಂಡು ಹೀಗೂ ಕೂಡ ಮಾಡಲಿಕ್ಕೆ ಆಗುತ್ತದೆ ಎನ್ನುವುದನ್ನು ಅವರು ತೋರಿಸಿಕೊಟ್ಟಂಥವರು. ಬೇರೆ ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ ಪ್ರಾಮಾಣಿಕವಾಗಿ ತಾನಿಡಿದ ಕ್ಷೇತ್ರದಲ್ಲಿ ದುಡಿಯುವಂಥ ಒಂದು ವ್ಯಕ್ತಿ. ಹಬ್ಬಕ್ಕನ ಕುರಿತಾಗಿ ಅವರು ಬಹಳ ಮೊದಲೇ ಧ್ವನಿ ಎತ್ತಿದವರು. ಅದನ್ನು ಮನಗಂಡಂತಹ ನಾವು ಹಬ್ಬಕ್ಕ ಉತ್ಸವದಲ್ಲಿ ಯಾವಾಗಲೂ ಅವರನ್ನು ನಾವು ಅತಿಥಿಗಳಾಗಿ ಕರೀತಾ ಇದ್ದೆವು 2 ದಿವಸದ ಉತ್ಸವಕ್ಕೆ. ಅದಲ್ಲ, ಸಕ್ರಿಯವಾಗಿ ಅವರು ನಮ್ಮ ಜೊತೆಗೆ ಇರಬೇಕು ಎನ್ನುವುದಾಗಿ ನಾವು ಕೇಳಿಕೊಂಡ ಮೇರೆಗೆ ಈ ವಿರಾಂಟಿನ ನಮ್ಮ ಸಾಂಸ್ಕೃತಿಕ ಏನು ಪ್ರತಿಷ್ಠಾನ ಇದೆ ಅದರ ಗೌರವಾಧ್ಯಕ್ಷರಾಗಲು ನಾವು ಕೇಳಿಕೊಂಡಾಗ ಭಾಳ ಸಂತೋಷದವರು ಒಪ್ಪಿಕೊಂಡಿದ್ದಾರೆ. ನಮ್ಮ ಪ್ರತಿಯೊಂದು ಕಾರ್ಯಕಲಾಪಗಳಲ್ಲಿ ಕೂಡ ಇದ್ದುಕೊಂಡವರು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮದೇ ಸದಸ್ಯರಿಗೆ ಇಲ್ಲಿ ಸನ್ಮಾನ ಆಗ್ತಾ ಇರುವಾಗ ಅವರ ಅಭಿನಂದನೆಯ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಧರ್ಮದರ್ಶಿ ಹರಿಕೃಷ್ಣ ಪುನೂರು ಅವರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ, ರವೀಂದ್ರ ಶೆಟ್ಟಿಯವರು ನನಗೆ 30 ವರ್ಷ ಹಿಂದೆಯೇ ಗೊತ್ತು. ಅವರು ಮದುವೆಯಾಗ ಮೊದಲೇ ನನಗೆ ಗೊತ್ತು. ಅಂದರೆ ಅವರು ಎಲ್ಲ ದಿನಚರಿ ನನಗೆ ಗೊತ್ತು. ಅವರು ಈ ಸಂದರ್ಭದಲ್ಲಿ ನಾನು ಹೇಳೋದಂದರೆ, ಅವರು ಯಾವಾಗ ಅವರ ಲೈಫ್ ಸ್ಟೈಲ್ ಚೇಂಜ್ ಆದದ್ದು ಯಾವಾಗ ಅಂದರೆ ಅವರು ಮದುವೆ ಆದ ನಂತರ. ಆ ಅಲ್ಲ, ಅವರಿಲ್ಲ ಈಗ, ಅವರು ಮಿಸಸ್ ನಿಜ ನನಗೆ ಗೊತ್ತಂದರೆ ನಾನು 30 ವರ್ಷದಿಂದ ಗೊತ್ತು. ಆಮೇಲೆ ದೇವರ ದಯದಿಂದ ದಿವಸ ಮೇಲೆ ಹೋದರು. ಇವತ್ತು ಇಷ್ಟು ದೊಡ್ಡ ಸ್ಥಾನ ಕೂಡ ಸಿಕ್ಕಿದೆ. ಯಾಕೆ ಅವರು ನಿಜವಾಗಿ ಅಂದರೆ ಏನು, ಮೊನ್ನೆ ನಾನು ನಿಗಮ ಅಧ್ಯಕ್ಷರಾಗಿದ್ದಾಗ ನಾನು ಒಂದು ಫೋನಲ್ಲಿ ಹೇಳಿದೆ. ಅವ್ರು ಹೇಳಿದರು, ನನಗೆ ಇದು ಅಲೆಮಾರಿ ಜನಾಂಗ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ದೇವರು ಕೊಟ್ಟದ್ದಂತ. ಅದು ಹೇಗೆ 34 ಕುಟುಂಬಕ್ಕೆ ಮುಡಿಪಲ್ಲಿ 36 ಕುಟುಂಬಕ್ಕೆ ಮುಡಿಪಲ್ಲಿ ಅಲೆಮಾರಿ ಟೆಂಟಲ್ಲಿ ವಾಸಿಸುವವರಿಗೆ ತಾನು ಅವರಿಗೆ ವಿದ್ಯಾಭ್ಯಾಸ ಕೊಡ್ತಿದ್ದೇನೆ, ಅವರ ಫೀಸ್ ಕಟ್ತೇನೆ, ಅವರ ಕುಟುಂಬಕ್ಕೆ ಅಭಿವೃದ್ಧಿಗೆ ತನ್ನಿಂದ ಆದಷ್ಟು ಸಹಾಯ ಮಾಡ್ತಿದ್ದೇನೆ. ಆ ಫಲ ದೇವರು ಕೊಟ್ಟದ್ದು ಅಂತ. ಇವತ್ತು ಅವರು ಅಧ್ಯಕ್ಷರಾದದ್ದು ಆ ಫಲ ಅಂತ. ನನಗೆ ಭಾರಿ ಸಂತೋಷ. ಅದು ಅವರು ನನಗೆ ಸುಮಾರು ವರ್ಷದಿಂದ ಗೊತ್ತು. ಅಂದರೆ ಪಬ್ಲಿಕಲ್ಲಿ ಸೇವೆ ಮಾಡ್ತಾ, ಅವರಿಗೆ ಸ್ಕೂಲಲ್ಲಿ ನಾವು ಯಾವಾಗಲೂ ಒಂದು ಮೀಟಿಂಗ್ ಹೋಗೋದು ಉಂಟು, ಕೆಲವು ಸಲ ಸ್ಪೀಚ್ ಮಾಡೋದುಂಟು. ಆ ಸಂದರ್ಭದಲ್ಲಿ ಗೊತ್ತು ಅವರು ಫೀಸ್ ಕಟ್ಟಲಿಕ್ಕೆ ಮಲ್ಲ ಕಟ್ಟಲಿ ಬೊಕ್ಕ ಕಟ್ಟಲಿ ಮಲ್ಲಿ ಶಾಲೆ ಕಡಪಲಿ ಆ ರೀತಿ ಹೇಳುವುದೆಲ್ಲ ಕೂಡ ಅದು ಸಮಾಜದಲ್ಲಿ ತನ್ನನ್ನು ತಾನು ಅಳವಡಿಸಿಕೊಂಡು ಇಂದು ಇಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ. ಹಾಗೆ ಮುಂದಕ್ಕೂ ಹೆಚ್ಚು ಎತ್ತರ ಬೆಳೆಯಲಿ. ಒಂದೇ ಒಂದು ವಿಷಯ ಅಂತ ಹೇಳಿದ್ರೆ, ಇದು ಸಿಕ್ಕಿದ ಉಪಯೋಗವನ್ನು ಸಮರ್ಥ ರೀತಿಯಲ್ಲಿ ಉಪಯೋಗ ಮಾಡಿಕೊಂಡ್ರೆ ನಮ್ಮ ಮುಂದಿನ ಜೀವನದಲ್ಲಿ ಇನ್ನೂ ಎತ್ತರಕ್ಕೆ ಬೆಳೀಲಿಕ್ಕೆ ಸಾಧ್ಯ ಇದೆ. ಅದನ್ನು ಸರಿಯಾಗಿ ಬೆಳೆಸಿ ಇನ್ನು ದೇವರ ದಯದಿಂದ ತಾವು ಎತ್ತರಕ್ಕೆ ಬೆಳೆದು ಒಂದು ಮುಂದಿನ ದಿನದಲ್ಲಿ ನಮ್ಮ ಹರಿಕೃಷ್ಣ ಪುನೂರವರು ಅವರು ಹೇಳಿದರು, ಇನ್ನು ಮುಂದಕ್ಕೆ MLA ಆಗಿ ಬರಬೇಕಂತ. ಅಂಥ ಸಂದರ್ಭ ಕೂಡ ದೇವರು ಒದಗಿಸಿಕೊಡ್ಲಿ ಅಂತ ಹೇಳ್ತಾ, ಇವತ್ತಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರುವಂಥ ಶ್ರೀಯುತ ರವೀಂದ್ರ ಶೆಟ್ಟಿಯವರಿಗೆ ಅಭಿನಂದನೆಯನ್ನು ಹೇಳುತ್ತಾ, ಶ್ರೀಯುತ ರವೀಂದ್ರ ಶೆಟ್ಟಿಯವರು ನಾನು ಸುಮಾರು ಒಂದು 8-10 ವರ್ಷಗಳ ಹಿಂದೆ ಶಿಕ್ಷಣ ಇಲಾಖೆಯಲ್ಲಿ ಅಧಿಕಾರಿಯಾಗಿ ಅವರ ಶಾಲೆಯ ನನ್ನ ಒಂದು ಕ್ಷೇತ್ರಕ್ಕೆ ಬಂದಾಗ ಅವರ CRP ಅಂದರೆ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಯಾಗಿ ನಾನು ಕೆಲಸ ಮಾಡಿದಾಗ ಅವರ ಶಾಲೆ ನನ್ನ ಕ್ಷೇತ್ರಕ್ಕೆ ಬಂದಿತ್ತು. ಆವಾಗ ಅವರ ಶಾಲೆಗೆ ನಾನು ಭೇಟಿ ಕೊಟ್ಟಾಗ
ಅವರಲ್ಲಿದ್ದಂತಹ ಕ್ರಿಯಾಶೀಲತೆ ಅವರು ಮತ್ತು ಅವರ ಹೆಂಡತಿಯಲ್ಲಿ, ಅದರಲ್ಲಿಯೂ ರವೀಂದ್ರ ಶೆಟ್ಟಿಯಲ್ಲಿರುವಂಥ ಉದಾರತೆ ಮನೋಭಾವ ಏನಂತ ಹೇಳಿದ್ರೆ, ಎಷ್ಟೋ ಬಡ ಮಕ್ಕಳು ಜಾತಿ ಭೇದ ಇಲ್ಲದೆ ಅವರ ಒಂದು ಶಾಲೆಯಲ್ಲಿ ಕಲಿತಾ ಇದ್ದರು. ಅವರಿಗೆ ಫೀಸ್ ಕಟ್ಟಲಿಕ್ಕೆ ಕಷ್ಟ ಇರುವಾಗ ಅವರು ಪರವಾಗಿಲ್ಲ, ನೀವು ಮಕ್ಕಳನ್ನು ಕಳಿಸಿ ಶಾಲೆ ಓದಿಸಿ, ಏನು ತೊಂದರೆ ಇಲ್ಲ, ಅದು ಮತ್ತೆ ಕಟ್ಬೋದು. ಇಂಥ ಒಂದು ಉದಾರತೆ ಬಹಳ ಇರೋದು ಕಡಿಮೆ ಜನರಲ್ಲಿ. ನಾನು ಆವಾಗಲೇ ತಿಳ್ಕೊಂಡೆ ಇವರಿಗೆ ಕೆಲಸ ಮಾಡಲಿಕ್ಕೆ, ಇವರ ಉದಾರತೆಗೆ ಭಗವಂತ ಒಂದು ಉನ್ನತ ಸ್ಥಾನವನ್ನು ಕೊಡಬೇಕು ಅಂತ. ಬಹಳ ಹಿಂದೆ ಒಂದು ದೇವರ ಮುಂದೆ ಮೊರೆ ಇಟ್ಟಂಥ ಆ ಒಂದು ಗಳಿಗೆ ಇವತ್ತು ಅದು ನೆರವೇರಿದೆ. ನಿಜವಾಗಿ ನಾನು ದೇವರಿಗೆ ಧನ್ಯವಾದ ಹೇಳ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ ಇವತ್ತು ನಾನು ಇಲಾಖಾ ಕೆಲಸದಲ್ಲಿ ಬಹಳ ಬ್ಯುಸಿಯಾಗಿದ್ದೆ. ಆದರೆ ಇಡೆಯಲ್ಲಿ 4:15 ನಾನು ಅಲ್ಲಿಂದ ಪರ್ಮಿಷನ್ ತಗೊಂಡು ಓಡಿ ಬಂದೆ. ಯಾಕೆಂದರೆ ಇವತ್ತು ತುಂಬ ಕೆಲಸ ಇದ್ದರು. ಸರಿಗೆ ನಾನು ಪ್ರತ್ಯೇಕವಾಗಿ ಇವತ್ತು ಅಭಿನಂದನೆ ಹೇಳಬೇಕು ಅಂತ ಹೇಳಿದರೆ, ಒಂದು ಸರಿಯಾದ ವ್ಯಕ್ತಿಗೆ ನಮ್ಮ ಘನ ಸರ್ಕಾರದ ನಮ್ಮ ಮುಖ್ಯಮಂತ್ರಿಯವರು ಒಂದು ಉತ್ತಮವಾದ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ಅವರಿಗೆ ಕೆಲಸ ಮಾಡಲಿಕ್ಕೆ ತವಕ ಉಂಟು, ಆಸೆ ಉಂಟು. ಅವರಿಗೆ ಒಂದು ಮಾಧ್ಯಮ, ಒಂದು ವೇದಿಕೆ ಇರಲಿಲ್ಲ, ಒಂದು ಪ್ರಾಪರ್ ಚಾನಲ್ ಇರಲಿಲ್ಲ. ಈಗ ಭಗವಂತನ ಕೃಪೆಯಿಂದ ಅವರಿಗೆ ಈ ಒಂದು ಸೇವೆ ಮಾಡುವಂಥ ಒಂದು ಉತ್ತಮವಾದಂಥ ವೇದಿಕೆ, ಉತ್ತಮ ಒಂದು ಸ್ಥಾನವನ್ನು, ಒಂದು ಪೊಸಿಷನನ್ನು ಕೊಟ್ಟಿದ್ದಾರೆ. ದೇವರಿಗೆ ಧನ್ಯವಾದ ಹೇಳ್ತಾ, ಸರಿಗೆ ಭಗವಂತ ಇನ್ನಷ್ಟು ಶಕ್ತಿ ಕೊಡಲಿ. ಅವರ ಈ ಒಂದು ನೆಲೆಯಲ್ಲಿ ನಮ್ಮ ಈ ದಕ್ಷಿಣ ಕನ್ನಡದ ಈ ಒಂದು ಅಧಿಕಾರಿ ಒಂದು ಉತ್ತಮ ಅಧಿಕಾರಿ ಅಂತೇಳಿ ಎಲ್ಲರ ಮೆಚ್ಚುಗೆಗೆ, ಶ್ಲಾಘನೆಗೆ ಒಳಪಡಲಿ ಅಂತ ಹೇಳುತ್ತಾ, ಎಲ್ಲರ ಪರವಾಗಿ ಅವರಿಗೆ ನಾನು ಶಿಕ್ಷಣ ಇಲಾಖೆಯ ಪರವಾಗಿ ಅವರಿಗೆ ಅನಂತ ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ ಅವ್ರದ್ದು ನನಗೆ ಪರಿಚಯ ಆಗಿರುವಂಥದ್ದು, ನಾವೊಂದು ಬಂಟರ ಸಂಘ ಉಳ್ಳಾಲ ವಲಯ ಇದರಲ್ಲಿ ಸೇರಿಕೊಂಡಾಗ ನನಗೆ ಪರಿಚಯ ಆಗಿರುವಂಥದ್ದು. ನಾನು ಅವರ ಬೈಕಲ್ಲಿ ನಾವು ಸುಮಾರು ಓಡಾಡಿದ್ದೇವೆ. ಆಗ ಒಂದು ಬೈಕ್ನಲ್ಲಿ ನಾವು ಓಡಾಡ್ತಿದ್ದೇವೆ, ಮಂಗಳೂರಿಗೆ ಹೋಗೋ ನನ್ನ ಯಾವಾಗಲೂ ಕರೀತಿದ್ರು. ನನ್ನನ್ನೊಂದು ಹಿರಿಯ ಅಣ್ಣನ ಹಾಗೆ ತಿಳ್ಕೊಂಡು ನಾವು ಒಟ್ಟಿಗೆ ಬಹಳ ಸಲುಗೆಯಿಂದ ನಾನು ಕೆಲವೊಂದು ಅವರಿಗೆ ಮಾಹಿತಿಯನ್ನು ಕೊಡ್ತಿದ್ದೆ, ನೋಡಿ ಹೀಗೆ ಮಾಡಿ. ಆಗ ಒಂದು ಸಲ ನಮ್ಮಲ್ಲಿ ಬಣ್ಸಂಘದಲ್ಲಿ ಒಂದು ಕ್ರೀಡಾಕೂಟ ನಡೆಯಿತು. ನಮ್ಮ ತರಣತ್ರಯ್ಯವರಿಗೆ ಗೊತ್ತುಂಟು. ಸೋಮೇಶ್ವರದಲ್ಲಿ ಕ್ರೀಡಾಕೂಟ ಆಗಿ ನಾವು ತೊಕ್ಕೋಟಿನ ಮಾಯದ ಚಾವಡಿ ಹಾಲ್ನಲ್ಲಿ ಸೇರಿದ್ದು. ಆ ಚಾವಡಿ ಹಾಲ್ನಲ್ಲಿ ಕೂತ್ಕೊಂಡಾಗ ಎಲ್ಲ ಮಾತಾಡಲಿಕ್ಕೆ ಶುರು ಮಾಡಿದರು. ಈ ರವೀಂದ್ರ ಶೆಟ್ಟಿಯವರು ರಾಜ್ಯಕ್ಕೆ ಹೋಗಬೇಕಾಗಬೇಡ ಅಂತೇಳಿ ಎಲ್ಲರೂ ಒಂದೇ ಮಾತು ಹೇಳೋದು, ರವೀಣ ಇರು ರಾಜ್ಯಕ್ಕೆ ಗೊಂಜೋಗೆ ಪೋಡ್ಚಿ, ಅವು ಮಾತ್ರ ಇರೇ ಪೋಡ್ಚಿ, ಇರು ಸಾಮಾಜಿಕ ಸೇವೆ ಮಾತ್ರ ಮಲ್ಪಡೆ ಅಣ್ಣ, ಇರು ಐಕೊಂಜೋಗೆ ಪೋಡ್ಚಿ ಅಂತೇಳಿ. ಆಗ ಯಾಕೆ ಅವರು ಹೋಗಬಾರ್ದು ಅಂತ ಎತ್ತಿ ಕೇಳಿದವ ನಾನು. ಅದನ್ನು ಯಾವಾಗಲೂ ಅವ್ರಿಗೆ ನೆನಪಿಸಲಿಕ್ಕೆ ಉಂಟು. ರವೀಣ ನೀವು ಯಾಕೆ ಹೋಗಬಾರ್ದು, ರಾಜ್ಯಕ್ಕೆ ಹೋಗಲೇಬೇಕು ಅವರು ಅಂತೇಳಿ. ಅದು ನನಗೆ ಭಾಳ ಸಂತೋಷ ಆಗಿದೆ ಅವರು. ಯಾಕೆ ಎಲ್ಲರೂ ಎಷ್ಟೆಷ್ಟು ದೊಡ್ಡ ಸ್ಥಾನಗಳಿಗೆಲ್ಲ ಹೋಗಿದ್ದಾರೆ. ನಮ್ಮ ಕಣ್ಣೆದುರಿನಲ್ಲೇ ಇರುವಂಥ ಇಂಥ ಒಂದು ವ್ಯಕ್ತಿ, ಯಾಕೆಂತ ಹೇಳಿದರೆ ಸಜ್ಜನರಿಗೆ ಯಾವಾಗಲೂ ಅವಕಾಶ ಇದೆ ಎನ್ನುವುದನ್ನು ಅವರೀಗ ತೋರಿಸಿಕೊಟ್ಟಿದ್ದಾರೆ. ಎಷ್ಟು ಸಮಾಜ ಸೇವೆ. ಈಗ ನಮಗೆ ಮನಸ್ಸು ತುಂಬಿ ಬರುವಂಥದ್ದು, ಮೊನ್ನೆ ಸಿಕ್ಕಿದಂಥ ಸ್ಥಾನದಿಂದಲೂ ಅವರನ್ನು ಜನ ಮೆಚ್ಚಿಕೊಂಡು ಅವರಿಗೆ ಸಿಗುವಂಥ ಸನ್ಮಾನಗಳು ವಾಟ್ಸಪ್ನಲ್ಲಿ ನಾವು ನೋಡ್ತಾ ಇರುವಾಗ, ಒಂದು ಬೆಂಗಳೂರಿನಲ್ಲಿ ಅವರ ಒಂದು ಕೊಠಡಿ ಉದ್ಘಾಟನೆಗೆ ಅದನ್ನು ನವೀಕರಿಸಿ ಈ ಊರಿನಿಂದ ಇಷ್ಟು ಜನ ಓಡಿ ಹೋಗಿದ್ದಾರೆ ಅಂತ ಹೇಳಿದರೆ ಎಷ್ಟೊಂದು ಆತ್ಮೀಯತೆ. ಯಾವ ಒಬ್ಬ ಸಚಿವನಿಗೂ ಸಿಗದಂತಹ ಒಂದು ಗೌರವ, ಅಭಿನಂದನೆ, ಆಧಾರ ಅವರಿಗೆ ಸಿಕ್ಕಿದೆ ಅಂತ ಹೇಳಿದರೆ ಖಂಡಿತ ನಾವು ಹೆಮ್ಮೆ ಪಡ್ಕೊಳ್ಬೇಕು. ಅವರೊಂದಿಗೆ ನಾವು ಇದ್ದೇವೆ ಅಂತ ಹೇಳ್ಕೊಳ್ಳೋದಕ್ಕೆ. ಆದ್ದರಿಂದ ನಾವು ರೋಟರಿ ಕ್ಲಬ್ನಲ್ಲಿ ಆಗಲಿ ಎಲ್ಲ ನಮ್ಮ ಸಂಘ ಸಂಸ್ಥೆಗಳು ಬಹಳ ಆತ್ಮೀಯವಾಗಿರುವವರು, ದಿನ ಮಾತಾಡ್ತಾ ಇರುವವರು. ಇನ್ನಷ್ಟು ದೊಡ್ಡ ಸ್ಥಾನಗಳು ಅವರಿಗೆ ಸಿಗಬೇಕು. ಈಗೆಲ್ಲರೂ ಮಾತಾಡಿಕೊಳ್ತಾ ಇದ್ದಾರೆ, ಮುಂದಿನ MLA ರವೀಂದ್ರ ಶೆಟ್ಟಿ ಅಂತೇಳಿ. ಆ ರೀತಿಯ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಖಂಡಿತ ದೇವರು ಅವರಿಗೆ ಅಂಥ ಒಂದು ಅನುಗ್ರಹವನ್ನು ಕೊಡಲಿ. ರಾಜಕೀಯದಲ್ಲಿ ಇನ್ನಷ್ಟು ಸೇವೆ ಮಾಡುವಂಥ ಅವಕಾಶಗಳು ಸಿಗಲಿ. ನಾನು ರೋಟರಿಯಲ್ಲಿ ಇರುವಾಗ ನಮ್ಮ ಟೈಮಲ್ಲಿ ನಾವು ಮುಡಿಪಿನಲ್ಲಿರುವ ಯಾರಿಗೆ ಅಲೆಮಾರಿ ಜನಾಂಗದ ಒಂದು ಇದಕ್ಕೆ ಹೋದದ್ದು. ಆಗ ಒಂದು ಹೆಂಗಸಲ್ಲಿ ಡೆಲಿವರಿ ಆಗ್ತಾಯಿತ್ತು. ಅವರು ಅಲ್ಲೇ ಡೆಲಿವರಿ ಮಾಡೋ, ಆಸ್ಪತ್ರೆಗೆ ಹೋಗೋದಿಲ್ಲ. ನಾವು ಒತ್ತಾಯ ಮಾಡಿ ನೀವು ಆಸ್ಪತ್ರೆಗೆ ಹೋಗಬೇಕು ಅಂತ ಹೇಳೋದು, ಅವರು ಹೋಗೋದಿಲ್ಲ, ಅವರು ಅಲ್ಲೇ ಮಾಡುವಂಥವ್ರು. ಒಂದು 90 ವರ್ಷದ ಮುದುಕಿ ಒಬ್ಬಳು, ಅವರು ಇವರ ತಲೆಗೆ ಕೈ ಇಟ್ಟು ಇವರಿಗೆ ಆಶೀರ್ವಾದ ಆಗಲೇ ಮಾಡಿದ್ದಾರೆ, ನಿಮಗೆ ಒಳ್ಳೆಯದಾಗಲಿ ಅಂತೇಳಿ. ಬಹುಶಃ ಅದೇ ಇವತ್ತು ಆಗಿದೆ ಅಂತ ನಾನು ಭಾವಿಸ್ತೇನೆ. ಯಾಕೆಂದರೆ ಇದು ನಮ್ಮ ಅನುಭವ, ನಾವು ನೋಡಿಕೊಂಡದ್ದು ಅವರಿಗೆ. ಹಾಗಾಗಿ ಇನ್ನು ಮುಂದೆ ಕೂಡ ಭಗವಂತ ಅವರಿಗೆ ಒಳ್ಳೆಯ ಒಂದು ಅವಕಾಶವನ್ನು, ಐರಾರೋಗ್ಯ, ಭಾಗ್ಯ, ಶಕ್ತಿ ಎಲ್ಲ ಕರುಣಿಸಲಿ ಅಂತ ಹಾರೈಸ್ತಾ, ಮೊದಲಿಗೆ ನಾನು 2ನೇ ಬಾರಿ ರವೀಂದ್ರ ಶೆಟ್ಟರಿಗೆ ಮತ್ತೊಮ್ಮೆ ಹೃದಯ ತುಂಬಿದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಾನು ಯಾಕೆ ಈಗ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಅಂದರೆ, ಇವತ್ತು ಬಹುಶಃ ಅವರು ಹೇಳಿದರು ದಕ್ಷಿಣ ಕನ್ನಡದಲ್ಲಿ, ಇವತ್ತು ಮಂಗಳೂರು ಸಂದರ್ಭದಲ್ಲಿ ನಾನು ಮೊದಲ ಬಾರಿಗೆ ಅಲೆಮಾರಿ ಮತ್ತು ಅಲೆಮಾರಿ ಜನಾಂಗದವರ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ ಅಂತ ಇವತ್ತು ಬೆಳಿಗ್ಗೆ ಪಡುಪೆರಾರದಲ್ಲಿ ಆದಂಥ ಕಾರ್ಯಕ್ರಮದಲ್ಲಿ ಹೇಳಿದರು. ಆ ಕಾರ್ಯಕ್ರಮದಲ್ಲಿ ನಾನು
ಅಲ್ಲಿಯ ಒಂದು ಆ ಜನಾಂಗದವರಿಗೆ ಅರಿವು ಕೊಡುವ ಉಪನ್ಯಾಸಕಿಯಾಗಿ ನಾನು ಹೋಗಿದ್ದೆ. ಅದು ಅವರ ಮೊದಲ ಕಾರ್ಯಕ್ರಮ. ನಾನು ಆ ಕಾರ್ಯಕ್ರಮದಲ್ಲಿ ಅವರೊಟ್ಟಿಗೆ ಬೆಳಿಗ್ಗೆ ವೇದಿಕೆಯಲ್ಲಿದ್ದೆ. ಅದು ನನಗೊಂದು ಹೆಮ್ಮೆ ಕೂಡ, ಯಾಕಂದರೆ ಅಲ್ಲಿಯೂ ನಾನು ಹೇಳಿದ್ದೆ ಅಭಿನಂದನೆ. ಮತ್ತು ಆಗಲೂ ನಾವು ಈ ವೀರರಾಣಿ ಅಬ್ಬಕ್ಕ ರಾಷ್ಟ್ರೀಯ ಪ್ರತಿಷ್ಠಾನದವರು ಅಧ್ಯಕ್ಷರು ಹಾಗೂ ನಮ್ಮ ಗೌರವಾಧ್ಯಕ್ಷರು ಅಂತ ಕೂಡ ಅಲ್ಲಿಯೂ ನಾನು ಹೇಳಿದ್ದೇನೆ. ಈ ಸಂದರ್ಭದಲ್ಲಿ ಅವರಿಗೆ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಒಂದೆರಡು ಮಾತು ಅವರ ಬಗ್ಗೆ. ಈಗಾಗಲೇ ನೀವೆಲ್ಲ ಹೇಳಿದ್ದೀರಿ, ಅವರನ್ನು ನೋಡಿ ಅಂತೆ ಯಾವಾಗಲೂ ವೈಟ್ ಆ್ಯಂಡ್ ವೈಟ್ ಅಂತ, ಬಿಳಿ. ಯಾವತ್ತು ನಾನು ಅಲ್ಲಿ ಬೆಳಿಗ್ಗೆನೂ ಹೇಳಿದೆ, ಅವರನ್ನು ನಾನು ಬಣ್ಣದ ಬಟ್ಟೆಯಲ್ಲಿ ನೋಡಲೇ ಇಲ್ಲ. ಈ ಬಿಳಿ ಒಂದು ಶುದ್ಧ ಶುಭ್ರತೆಯ ಸಂಕೇತ. ಅವರ ಮಾತು, ಮನಸ್ಸು, ನಗು ಅದು ಕೂಡ ಹಾಗೆ ಬಹಳ ಕೂಲಾಗಿ ಮಾತಾಡುವವರು, ಬಹಳ ನಗುಮುಖದಿಂದ. ಮತ್ತು ಅಲ್ಲಿಯೂ ಅವರನ್ನು ಗಮನಿಸಿದೆ ನಾನು. ಅವ್ರದ್ದೆಲ್ಲ ಕಾರ್ಯಕ್ರಮ ಆದ ನಂತರ ಪುಟ್ಟ ಪುಟ್ಟ ಮಕ್ಕಳನ್ನೆಲ್ಲ ಕರೆದು ಅವರು ಮಾತಾಡಿಸಿದರು. ಅದೊಂದು ಸರಳತೆ. ಆ ಸರಳತೆ ಅವರೊಟ್ಟಿಗೆ ಯಾವಾಗಲೂ ಮೈಗೂಡಲಿ. ಆಮೇಲೆ ಇನ್ನೊಂದು, ಕೊರೋನಾ ಸಂದರ್ಭ ಬಂದಾಗ ನನ್ನ ಶಾಲೆಯಲ್ಲಿ ಶಾಲಾ ಶುಲ್ಕ ಇಲ್ಲ ಅಂತ ಮೊದಲು ಘೋಷಣೆ ಮಾಡಿದಂತಹ ಖಾಸಗಿ ಶಾಲೆಯ ಅಧ್ಯಕ್ಷರವರು. ನಾನು ಯಾವ ಪೇಪರಲ್ಲೂ ಕೂಡ ನಾನು ಬೇರೆ ಯಾವ ಶಾಲೆಯವರು ಘೋಷಣೆ ಮಾಡಿದ್ದನ್ನು ನಾನು ನೋಡಿಲ್ಲ. ಅದು ಅವರು ಶಿಕ್ಷಣಕ್ಕೆ ಕೊಡುವ ಒಂದು ಗೌರವ. ಹಾಗೆ ಅವರು ಅಲ್ಲಿ ನಾನು ಸ್ಪೀಚ್ ಹೋಗುವ ಮೊದಲು ಅವರು ಹೇಳಿದರು, ಡೇರೆಯ ಚಿತ್ರಗಳ ನೋಡಿ ಇದೆಲ್ಲ ಅಲ್ಲಿದ್ದರು, ನಾನು ಅಲ್ಲಿಗೆಲ್ಲ ಹೋಗ್ತಾ ಇದ್ದೆ, ಈ ಮಕ್ಕಳಿಗೆಲ್ಲ ಶಿಕ್ಷಣ ಕೊಡ್ತಾ ಇದ್ದೆವು. ಆಮೇಲೆ ಅವರು ಹೋದರು. ಈಗಾದರೆ ನಾನು ಬಿಡ್ತಿರ್ಲಿಲ್ಲ, ಯಾಕಂದರೆ ಆವಾಗ ಅವರಿಗೆ ಅಧಿಕಾರ ಇರಲಿಲ್ಲ. ಈಗಾದರೆ ಆ ಡೇರೆಯನ್ನು ಅಲ್ಲಿಂದ ತೆಗಿಸ್ಲಿಕ್ಕೆ ನಾನು ಬಿಡ್ತಿರ್ಲಿಲ್ಲ ಅಂತ ಅವರು ಹೇಳಿದರು. ಅವರು ಹೀಗೆ ನನ್ನ ಹತ್ರ ಹೇಳಿದರು. ಅಂದರೆ ಅವರ ಮನಸ್ಸು, ಆ ತುಡಿತವನ್ನು ನಾನು ಗಮನಿಸಿದೆ. ಅದರಿಂದ ಇನ್ನು ಮುಂದಿನ ದಿನಗಳಲ್ಲಿ ಅವರ ಕೀರ್ತಿ ಪತಾಕೆ ಇನ್ನಷ್ಟು, ಯಾಕಂದರೆ ಅವರು ರಾಜ್ಯದಲ್ಲಿ ಈಗ ಗುರುತಿಸಲ್ಪಡುವಂತಹ ಒಂದು ಅಧಿಕಾರಿ. ಇದು ನಮ್ಮ ಭಾಗ್ಯ, ನಮ್ಮ ಸೌಭಾಗ್ಯ. ಈ ನಾವು ಈ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ನಮ್ಮ ಅಧ್ಯಕ್ಷರು, ಕಾರ್ಯದರ್ಶಿಗಳಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದು ನಾವು ಮಾಡಬೇಕಾದದ್ದು. ಮತ್ತು ನಮಗೊಂದು, ನಮ್ಮ ಪ್ರತಿಷ್ಠಾನಕ್ಕೊಂದು ಬಲ ಬಂದಾಗೆ ಆಗಿದೆ. ಮತ್ತೊಮ್ಮೆ ಅಭಿನಂದನೆಗಳು ಸರ್. ನೀವು ರಾಜ್ಯದ ಸಚಿವರಾಗಿ ಬನ್ನಿ ಅಂತ ಮತ್ತೊಮ್ಮೆ ಆಶಯಗಳೊಂದಿಗೆ ವಿರಮಿಸ್ತಾ ಇದ್ದೇನೆ. ವಂದನೆಗಳು. ಈಗ ಇನ್ನು ಧರ್ಮದರ್ಶಿ ನಮ್ಮ ಭಾಸ್ಕರ ಇದ್ದಾರೆ, ಅವರು 2 ಹಿತನುಡಿಗಳ ಆಡಬೇಕಾಗಿ ಕೇಳಿಕೆ. ಸಹಸ್ರವಕ್ತ್ರಂ ದ್ವಿಸಹಸ್ರಯೀಯಂ ವಿಷಂಗನೇತ್ರಂ ಕಪಿಲಂ ಶಿಖಾಢ್ಯಂ ವಿಷಾಯುಧಂ ಪ್ರಜ್ವಲದಿಷ್ಟಬಾಹು ತನ್ನಾಗರಾಜಂ ಪ್ರಣತೋಸ್ಮಿ ನಿತ್ಯಂ. ದಯಪಂಡ ರವೀಂದ್ರ ಶೆಟ್ಟರು ಉಳಿದೊಟ್ಟು ಪನ್ನಂಡ ಮಾತೆರೆಗಳ ಪರಿಚಿತರು ಒವೇ ಒಂಜಿ ಧಾರ್ಮಿಕ ಕೆಲಸ ಆವಾಡು, ರಾಜಕೀಯ ಆವಾಡು, ಅತ್ತಂಡ ಸರ್ವಧರ್ಮ ಸಮನ್ವಯ ಒಂಜಿ ಉಳ್ಳಾಲಡು ನಡಪಾದಿನಿ ಪನ್ನಂಡವು ರವೀಂದ್ರ ಶೆಟ್ಟರು ಉಳಿದೊಟ್ಟು ನಡೆದಪ್ಪ ನೋಡು. ದಯಪಂಡ ಒಂಜಿ ಚರ್ಚ್ದ ಪಾದ್ರಿ ಆದ ಬೊಕ್ಕ ನಮ್ಮ ಉಳ್ಳಾಲದ ದರ್ಗದಾರು ಅಕಲೇನು ಮಾತ ಒಟ್ಟು ಸೇರೊಂದು ಸರ್ವ ಸಮ್ಮೇಳನ ಮಲ್ತದು ವಿಶೇಷ ರೀತಿಡು. ನಮ್ಮ ಅಲ್ತಡ್ದು ದೇರ್ಲಗಟ್ಟೆ ಹಿಡ್ದು ನೇತ್ರಾವತಿ ಮುಟ್ಟಲ ಒಂಜಿ ಮೆರವಣಿಗೆ ಮಲ್ತಿನಂಚಿನ ಕಾಲ. ಆ ಸಮಯಡ್ಲಾರು ನಮಕ್ ಐತಾಳ್ರೆ ಎಂಕುಲು ಮಲ್ತೊಂದುಲ್ಲ ಒಂಜಿ ಆಶೀರ್ವಾದ ಬೋಡು ಒಂದು ಕೇನ್ನಾರ ಪುರ್ತುಡು. ಅಂಚನೆ ಐಕೆ ಮಾತ ಸ್ವಾಮಿಲು ಮಠಾಧೀಶನಕುಲು ಅಂಚನೆ ಅವತ್ತಂದೆ ಮಾತ ಧರ್ಮದ ಒಟ್ಟು ಸೇರಿಕೆಡು ಆ ಒಂಜಿ ಕಾರ್ಯಕ್ರಮ ಮಲ್ತೇರು. ಅಂಚೆ ನಡೆದ ಅವರ ಮಾತೆರ್ನಲ್ಲ ಆಶೀರ್ವಾದ ಖಂಡಿತವಾದ ಅರೆಗೆ ಉಂಡು ಒಂದು ಯಾನು ದುಂಬತವಾದ ಪನ್ಪೆ. ದಯಪಂಡ ಮನುಷ್ಯ ಒಂಜಿ ಜೀವನಡು ಶ್ರೇಷ್ಠತೆ ಬರುಡು ಅಂಡ ದೇವತಾನುಗ್ರಹ ಮನುಷ್ಯ ಪ್ರಯತ್ನ ಕಾರ್ಯಸಿದ್ಧಿ ಎಂದು ಖಂಡಿತವಾದ ಧಾರ್ಮಿಕ ನಿಲೆಟ್ಲಾರು ಪ್ರತಿ ಒಂಜಿ ಧಾರ್ಮಿಕ ಕ್ಷೇತ್ರಡು ಓಲು ಕೆಲಸ ಕಾರ್ಯ ನಾಡಲ ಕೋಡೆಲ ಎಂಗೊಳೊಂಜಿ ಬ್ರಹ್ಮಕಲಶದ ಉಲುಪ ಆರೆಗಳ ಬತ್ತಿತ್ತೆ. ರಂಚೆ ನಡೆದವರ ಮಾತ ದೇವತಾ ಆಶೀರ್ವಾದ ಆರೆಗುಂಡು ಅವತ್ತಂದೆ ಆರೆಗಿನಿ ಎಂಚಿನ ಒಂಜಿ ಅಧಿಕಾರ ತೆಗೆದಂಡ ಅವಲ ಒಂಜಿ ಜನಕಲ್ನ ಸೇವೆನೆ, ಜನತಾ ಸೇವೆ, ಜನಾರ್ದನನ ಸೇವೆ ಎಂದು ಪನ್ಲೆಕ್ಕ ಅವೇರ್ದು ಎಲ್ಲಿಯ ಮಟ್ಟೊಡ್ದು ಪಾಪದಕ್ಲೇನು ಒಂಜಿ ನಮ್ಮ ವೇದಿಕೆಗೆ ಕನಪನಂಚಿನ ಕೆಲಸವು ಅಂಚಿನ ಕೆಲಸನು ಮುಖ್ಯಮಂತ್ರಿಲಾರಿಗೆ ಕೊಡ್ತೀರಿ. ನನಲಾತ ಯಾರು ಎಡ್ಡೆಡ್ಡೆ ಕರ್ತವ್ಯವನ್ನು ಮಲ್ತದು ಪರಿಪೂರ್ಣವಾದ ಹರಿಕೃಷ್ಣ ಪುನರ್ ನಮ್ಮ ಇನ್ನಿತ ಅಧ್ಯಕ್ಷ ವಹಿಸಂದೆ ಯಾರಾಗಲು ದೇವರನೇ ದೊಡ್ಡಂಜಿ ಪಾತೀರ ನನಲಾತ ಮಿತ್ತು ಬರೋಡು MLA ಆವಡು ಮಂತ್ರಿ ಆವಡು ಅಂಚಿನ ಒಂಜಿ ಪನ್ನಂಡ ಅವು ಆಂಡ ದಾನೆ ಹಾಕೊಂಡು ಪಂಡ ಜನಕ್ಕಲಿಗೆ ಅಂಚಿನ ಒಂಜಿ ಸತ್ಯವಾದಿ ಕೆಲಸ ಮಲ್ಪನ ಒಂಜಿ ಸಾಮರ್ಥ್ಯ ತಿಕ್ಕು ಇಂಚಿನ ಅಕ್ಲಿಗೆ ಒಂಜಿ ದೇವರೇ ಪರಿಪೂರ್ಣವಾಯಿನ ಒಂಜಿ ಯೋಗ್ಯತಾ ಪಟ್ಟನು ಕೊರಂಡ ಜನಸೇವೆ ಮಲ್ಪೆರಕ್ಲಿಗೆ ಒಂಜಿ ಅಧಿಕಾರ ತಿಕ್ಕೊಂಡು ಅಂಚಿನದ ಅವರ ಆ ಪುದರ್ಗೋಸ್ಕರ ಅಂಚಿನ ಪಾಪದ ಜನಕ್ಕಲ್ಲ ಅಂಚನೆ ಜನಪ್ರೀತಿ ಗಳಿಸು ನಂಚಿನ ಒಂಜಿ ವ್ಯವಸ್ಥೆನಾರು ಖಂಡಿತವಾದ ಮಲ್ತೊಂದುಲೇರು ಮೇಲ್ಗಾಲುಗಾರಿಗೆ ದೇವೇರು ಮುಖ್ಯ ನಮಕ್ಕೆ ಮನುಷ್ಯಗೆ ಬೋಡಿತ್ತಿನ ಶಾರೀರಿಕ ಆರೋಗ್ಯ ಮಾನಸಿಕವಾಯಿನ ಶಾಂತಿ ಅಂಚನೆ ಜನಕಲಿಗೆ ಮಲ್ಪೊಡಾಯಿನ ಸೇವೆಗೆ ಬೋಡಾಯಿನ ಶಕ್ತಿ ಅವೇನು ಮಾತ ದೇವರು ಅನುಗ್ರಹಿತು ಕೊರಡು ಪಣದು ವೇದಿಕೆ ಇತ್ತು ನಂಚಿನ ಮಾತ ಗಣ್ಯ ವ್ಯಕ್ತಿಗಳಿಗೆಲ್ಲ ಸೇರ್ನಕಲಿಗೆ ಯಾನು ವಂದನೆ ಮಲ್ತದು ಆ ಮುಖ್ಯವಾದ ಕುಡವರ ರವೀಂದ್ರ ಶೆಟ್ಟರು ಉಳಿದೊಟ್ಟೆ ನೀವು ನಿನಗೆ ಖಂಡಿತವಾದ ದೇವತಾನುಗ್ರಹ ಉಂಡು ಪನ್ನದು ಯಾನ ರಡ್ಡ ಶಬ್ದನು ಅಂತ. ನಾವು ಕೂಡ ನಮ್ಮ ವೀರರಾಣಿ ಅಬ್ಬಕ್ಕದ ಈ ಒಂದು ಸಮಿತಿಯ ವತಿಯಿಂದ
ಮುಂದಿನ ದಿನಗಳ ನಮ್ಮ ಸಮಾರಂಭದಲ್ಲಿ ಅವರನ್ನು ಗುರುತಿಸುವಂಥ ಒಂದು ಯೋಜನೆಯನ್ನು ಕೂಡ ಹಾಕಿಕೊಳ್ತಾ ಇದ್ದೇವೆ. ಮತ್ತು ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಮಾತಿನಲ್ಲಿ ನಾನು ನಮ್ಮ ಸಮಿತಿಯ ವತಿಯಿಂದ ಪ್ರತಿಷ್ಠಾನದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸಿ ಜಿಲ್ಲಾ ರಾಜ್ಯೋತ್ಸವ ಸಿಕ್ಕಿದ್ದಕ್ಕೆ ಅಂದರೆ ರವಿಲ ಇಂದ್ರೆಲ್ಲ ತರಗದುಜ್ಜಿ ಆನೆಕ್ ಚ್ಯುತಿ ಬರಬಲ್ಲಿ ಆನ ಸರ್ಕಾರ ಉದ್ದೇಶಕ್ಕೂ ಜನ ಸೇವೆಗೆ ಅರೇನು ನೇಮಕ ಮಾಡ್ತೇನೆ ಆ ಜವಾಬ್ದಾರಿ ಕೊಡ್ತೇನೆ ಆ ಹೆಂಗೆ ಆಡ ವಿಶ್ವಾಸ ಉಂಟು ಆರು ಬಾಯಿ ಬಡುಕೆತ್ತು ಕಾರ್ಯಶೀಲತೆ ಅಂಚಾದ ಆರು ಪೋಪಿನ ಹೂವು ಆರು ಚಿಂತನೆ ಮಾಡ್ತೀರಿ ಈ ಕೆಲಸವು ಹೂವೇ ಒಂದು ಅಡೆತಡೆ ಬರಂದ ಲೆಕ್ಕ ಈಗ ಸೋಮನಾಥೆ ಆರು ನಮ್ಮ ದೇವರು ಮಾತ ಅರೆಗೆ ಆ ಆರು ಪೋಪಿನ ಸಾದಿಗೆ ಹೂಲೊಂದು ಅಡೆತಡೆಜ್ಜ ಅಂದ ಎಂಚಿನ ಆರನ ಕನಸುಂಡ ಐನು ನೆನಸಾಪಲೆಕ್ಕ ಅಕಲು ಮಾತ ಅನುಗ್ರಹ ಮಲ್ಪಾಡು ಪಣಂದು ಯಾನು ರವೀಂದ್ರ ಶೆಟ್ಟನ ಹೆಚ್ಚು ಪುಗೇರ ಪೋಗುಜಿ ಪಂಡ ಯಾಪಲ ಇಂಕುಳು ಯಾಪಲ ಆತ್ಮೀಯರನ್ನು ಮಾತಾಡಿದ ಪುಗೇರ ಆಕಲಿಗೆ ಮನಪೂರ್ವಕ ಹೃದಯಪೂರ್ವಕ ಎನ್ನ ಆಶೀರ್ವಾದ ಉಂಟು ಇನ್ನೊಂದ ಇದೇ ಎಂಚ ಯಾನು ಊರಿ ಹೂವೇ ಇಂಕ ಆವನ್ನ ಎಲ್ಲ ಎಡ್ಡೆ ಕೆಲಸ ಮಲ್ಪಟ್ಟು ಯಾನು ಸಂತೋಷ ಪಡಿದ್ನ ಅಂಚ ಹಿಡಿದು ಆರು ಎಂಗ್ಲ ಪ್ರಿಯೆ ಎನ್ನ ಭಾರಿ ಆರು ಮಲ್ಪಾಡು ಎಂಗ್ಲಿಡ್ತೀರಿ ನಾ ಎಂಗ್ಲ ದೇವರ ಎಂಗ್ಲ ಎನ್ನ ಸಹಾಯ ಬಂಡ ದೇವರ ನಟುಂಡು ಆರು ಎಡ್ಡೆ ಆ ಬುದ್ಧಿಶಕ್ತಿಲ ಆ ಕೆಲಸ ಮಲ್ಪ ತಾಕಾಸಕ್ಯತೆ ಕೊರಡು ಬಂದು ದೇವರ ನಟೊಂದು ಈಗ ಅವಕಾಶವು ಪಡೆದು ಹೊಂದಿಸೋದು ಎನ್ನ ಪಾತ್ರ. ನಮಸ್ಕಾರ ಎಲ್ರಿಗೂ. ವೀರರಾಣಿ ಅಬ್ಬಕ್ಕ ರಾಷ್ಟ್ರೀಯ ಪ್ರತಿಷ್ಠಾನ ಮಂಗಳೂರುದಕ ವೀರರಾಣಿ ಅಬ್ಬಕ್ಕ ರಾಷ್ಟ್ರೀಯ ಪ್ರತಿಷ್ಠಾನ ವಿದ್ಯಾ ಕದ್ರಿ ಕಂಬಳ ರೋಡು ವಿಜಯ್ ಮಂಗಳೂರು ಕರ್ನಾಟಕ ರಾಜ್ಯ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಸರ್ಕಾರದಿಂದ ನೇಮಕಗೊಂಡು ಅಧಿಕಾರ ಸ್ವೀಕರಿಸಿದ ನಮ್ಮ ವಿರಾಂಟ್ ಸಮಿತಿಯ ಪ್ರಧಾನ ಸಂಚಾಲಕ, ಖ್ಯಾತ ಸಾಮಾಜಿಕ ಧಾರ್ಮಿಕ ನೇತಾರ ಹಾಗೂ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ಸಂಸ್ಥಾಪಕ ಶ್ರೀ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಇವರನ್ನು ದಿನಾಂಕ 8/1/2021 ಕೊಲ್ಯ ಸೌಭಾಗ್ಯ ಭವನದಲ್ಲಿ ಜರುಗಿದ ಅಭಿನಂದನಾ ಸಮಾರಂಭದಲ್ಲಿ ಗೌರವದೊಂದಿಗೆ ಸನ್ಮಾನಿಸಿ ಸಮರ್ಪಿಸಿದ ಅಭಿನಂದನಾ ಫಲಕ, ಶಿಕ್ಷಣ, ಸಮಾಜ ಸೇವೆ, ಧಾರ್ಮಿಕ, ಸಾಂಸ್ಕೃತಿಕ ಹಾಗೂ ರಾಜಕೀಯ ಕ್ಷೇತ್ರದಲ್ಲಿ ಅನನ್ಯ ಸಾಧಕರಾಗಿ ಮಿಂಚುತ್ತಿರುವ ಶ್ರೀ ಕಲ್ಲಾರೆಗುತ್ತು ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅವರಿಗೆ ಮತ್ತವರ ಕುಟುಂಬಕ್ಕೆ ಶ್ರೀದೇವರು ಆಯುರಾರೋಗ್ಯ ಭಾಗ್ಯವನ್ನಿತ್ತು ಹಿತೋಪಶ್ಯತಿಯವಾಗಿ ಅನುಗ್ರಹಿಸಲಿ ಎಂದು ಹಾರೈಕೆ. ಹರಿಕೃಷ್ಣ ಪುನರೂರು ಅಧ್ಯಕ್ಷರು, ಕೆ ತಾರನಾಥ ರೈ, ನಮಿತಾ ಶ್ಯಾಮ್ ಉಪಾಧ್ಯಕ್ಷರು, ತೋನ್ಸೆ ಪುಷ್ಕಳ್ ಕುಮಾರ್ ಸಂಘಟನಾ ಕಾರ್ಯದರ್ಶಿ, ಪಿ ಡಿ ಶೆಟ್ಟಿ ಕೋಶಾಧಿಕಾರಿ, ನಿರ್ಮಲ್ ಭಟ್ ವಿಜಯಲಕ್ಷ್ಮಿ ಕಟೀಲ್ ಕಾರ್ಯದರ್ಶಿಗಳು, ಭಾಸ್ಕರ್ ರೈ ಕುಕ್ವಾಲಿ ಪ್ರಧಾನ ಕಾರ್ಯದರ್ಶಿ, ಸಂಚಾಲಕರು ಮತ್ತು ಸದಸ್ಯರು, ವೀರರಾಣಿ ಅಬ್ಬಕ್ಕ ರಾಷ್ಟ್ರೀಯ ಪ್ರತಿಷ್ಠಾನ ಮಂಗಳೂರು. ಬಹಳ ಸಂತೋಷವಾಗ್ತದೆ. ಯಾಕೆ ಅಂತ ಹೇಳಿದ್ರೆ ನಾನು ಕೂಡ ಈ ಒಂದು ವೀರರಾಣಿ ಅಬ್ಬಕ್ಕ ರಾಷ್ಟ್ರೀಯ ಪ್ರತಿಷ್ಠಾನದ ಒಬ್ಬ ಸದಸ್ಯನಾಗಿ ಇವತ್ತು ಇದೊಂದು ಪುಷ್ಕಲ್ರವರು ಹೇಳಿದಂತೆ ಒಂದು ನನ್ನ ಮನೆಯ ಒಂದು ಅಭಿನಂದನಾ ಕಾರ್ಯಕ್ರಮ.
ಮನೆಯ ಸದಸ್ಯರು ಮಾಡಿದ ಹಾಗೆ. ಇವತ್ತು ಬೇರೆ ಬೇರೆ ಕಡೆಗಳಲ್ಲಿ ಅಭಿನಂದನೆಗಳನ್ನು ಕೂಡ ಸ್ವೀಕರಿಸಿದ್ರೂ ಕೂಡ ಇದು ಒಂದು ವಿಶೇಷವಾದ ಒಂದು ಸಂದರ್ಭ. ಕರ್ನಾಟಕ ರಾಜ್ಯ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮದ ಪ್ರಥಮ ಅಧ್ಯಕ್ಷನಾಗಿ ನನಗೆ ಜವಾಬ್ದಾರಿಯನ್ನು ನನ್ನ ಈ ಸ್ಥಾನಕ್ಕೆ ಅಧ್ಯಕ್ಷನನ್ನಾಗಿ ನೇಮಕ ಮಾಡಿದ ನನ್ನ ರಾಜಕೀಯ ಗುರುಗಳು, ಹುಟ್ಟು ಹೋರಾಟಗಾರರು, ರೈತ ನಾಯಕರು, ಕಲ್ಯಾಣ ಕರ್ನಾಟಕದ ಕನಸುಗಾರರು ಆಗಿರತಕ್ಕಂಥ, ಬಡವರ ಬಂಧು ಆಗಿರತಕ್ಕಂಥ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರ ಶುಭಾಶೀರ್ವಾದದಿಂದ ನಾನು ಕಳೆದ 5ನೇ ತಾರೀಕಿನಂದು ಅಲ್ಲಿ ಬೆಂಗಳೂರಿನ ವಸಂತನಗರದಲ್ಲಿರತಕ್ಕಂಥ ದೇವರಾಜ ಅರಸು ಭವನದಲ್ಲಿ ಅಧಿಕಾರವನ್ನು ಸ್ವೀಕರಿಸಿದ ಸಂದರ್ಭದಲ್ಲಿ ನಮ್ಮ ನಿಗಮಕ್ಕೆ MD ಇರುವವರು ನಮ್ಮ ಮಂಗಳೂರು ಮಹಾನಗರ ಪಾಲಿಕೆ ಮತ್ತು ಜಿಲ್ಲಾ ಪಂಚಾಯತ್ನಲ್ಲಿ ಬಹಳಷ್ಟು ಒಳ್ಳೆಯ ಒಬ್ಬ ದಕ್ಷ ಅಧಿಕಾರಿ ಅಂತೇಳಿ ಗುರುತಿಸಲ್ಪಟ್ಟಂತಹ ವಿಜಯಪ್ರಕಾಶ್ ರವರು ನಮ್ಮ ನಿಗಮದ MD ಆಗಿದ್ದಾರೆ. ಅವರು ಅಧಿಕಾರ ಸ್ವೀಕಾರ ಸಂದರ್ಭದಲ್ಲಿ ನಾನು ಅವ್ರ ಹತ್ರ ಹೇಳಿದೆ, ಇದು ಅಧಿಕಾರ ಅಲ್ಲ, ಇದು ಜವಾಬ್ದಾರಿ ಅಂತ. ಈ ಜವಾಬ್ದಾರಿಯನ್ನು ಏನು ರಾಜ್ಯ ಸರ್ಕಾರ ಈ ಒಂದು ಜವಾಬ್ದಾರಿಯನ್ನು ನೀಡಿದೆ, ಈ ಜವಾಬ್ದಾರಿಗೆ ಚ್ಯುತಿ ಬಾರದ ರೀತಿಯಲ್ಲಿ ನಾನು ನನ್ನ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತೇನೆ ಅಂತೇಳಿ ಹೇಳಿದ್ದೆ. ಖಂಡಿತವಾಗಿಯೂ ಶ್ರೀದೇವರ ದಯದಿಂದ ನಾನು ನಮ್ಮಂಥ ದೇವರ ಆಶೀರ್ವಾದದಿಂದ, ನನ್ನೆಲ್ಲ ಗುರು ಹಿರಿಯರ ಆಶೀರ್ವಾದದಿಂದ, ನನ್ನೆಲ್ಲರ ಹಿತೈಷಿ ಬಂಧುಗಳ ಶುಭಾಶೀರ್ವಾದದಿಂದ ಖಂಡಿತವಾಗಿ ಮಾಡಲಿಕ್ಕೆ ನಾನು ಕಟಿಬದ್ಧನಾಗಿದ್ದೇನಂತ ಸಂದರ್ಭದಲ್ಲಿ ಹೇಳಿದ್ದೆ. ಬಹಳ ಮುಖ್ಯವಾಗಿ ನಾನು ಯಾವುದೇ ಸಂದರ್ಭದಲ್ಲೂ ಕೂಡ ಯಾವುದೇ ಸ್ಥಾನಕ್ಕೂ ಕೂಡ ಲಾಬಿಯನ್ನು ಅಥವಾ ಪ್ರಭಾವವನ್ನು ಯಾರಿಂದಲೂ ಕೂಡ ಯಾಚಿಸಿದವನಲ್ಲ. ಒಂದು ಸಾರಿ ನಾನು ಬೆಂಗಳೂರಿಗೆ ಯಾವತ್ತೂ ಹೋದಾಗ ಮಾನ್ಯ ಮುಖ್ಯಮಂತ್ರಿಗಳ ಮನೆಗೆ ಭೇಟಿ ನೀಡುವಂಥದ್ದು, ಅವರ ಆಶೀರ್ವಾದವನ್ನು ಪಡೆಯುವಂಥದ್ದು ಇದು ಸಾಮಾನ್ಯವಾಗಿತ್ತು. ಯಾಕೆ ಅಂತೇಳಿದರೆ ನಾನು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ನಾಯಕರುಗಳಿಗೂ ಕೂಡ ಕಾರ್ಯಕರ್ತರಿಂದ ಹಿಡಿದು ಎಷ್ಟು ದೊಡ್ಡ ನಾಯಕರಿದ್ದರೂ ಕೂಡ ಬಹಳಷ್ಟು ಗೌರವವನ್ನು ಕೊಟ್ಟು ನನ್ನ ಕೆಲಸವನ್ನು ನಾನು ಮಾಡುವವ. ಆದರೆ ಯಡಿಯೂರಪ್ಪರಲ್ಲಿ ಒಂದು ವಿಶಿಷ್ಟವಾದ ನನಗೆ ಗೌರವ. ಯಾಕೆ ಅಂತ ಹೇಳಿದ್ರೆ ನಾನು ರಾಜಕೀಯದಲ್ಲಿ ಈ ರೀತಿಯಾಗಿ ಬರಬೇಕು ಅಂತಾದರೆ ಮೂಲ ಕಾರಣ ಯಡಿಯೂರಪ್ಪನವರು. ಆದ್ದರಿಂದ ಅವರ ಒಂದು ಗೌರವಕ್ಕೆ ಯಾವುದೇ ರೀತಿಯ ಚ್ಯುತಿ ಬಾರದ ರೀತಿಯಲ್ಲಿ ನಾನು ಯಾವತ್ತೂ ಕೂಡ ಅವರ ಆಶೀರ್ವಾದವನ್ನು ತಗೊಂಡು ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಯಡಿಯೂರಪ್ಪನವರ ಹುಟ್ಟಿದ ದಿನವನ್ನು ಆಚರಿಸುವುದಿದ್ರೆ ನಾನು ಮಾತ್ರ. ಯಾಕೆ ಅಂತ ಹೇಳಿದ್ರೆ ಅದು ನನಗೆ ಒಂದು ಹೆಸರು ಬರಬೇಕು ಅಂತಲ್ಲ, ನನ್ನ ಕೃತಜ್ಞತಾ ಭಾವನೆಯಿಂದ ನಾನು ರಾಜಕೀಯದಲ್ಲಿ ಈ ರೀತಿಯಾಗಿ ಬೆಳೆಯಬೇಕು ಅಂತಾದರೆ ಅವರು ಕಾರಣ. ಕಳೆದ ಬಾರಿ ಫೆಬ್ರವರಿ 27ಕ್ಕೆ ಅವರ ಹುಟ್ಟಿದ ದಿನ. ಕಳೆದ ವರ್ಷವೂ ಕೂಡ ಸುಮಾರು 128 ಜನರಿಗೆ ನಾನು ಆಯುಷ್ಮಾನ್ ಕಾರ್ಡನ್ನು ಕೊಟ್ಟಿದ್ದೆ, 28 ಜನರಿಗೆ ಉಚಿತವಾಗಿ ಕನ್ನಡಕ ವಿತರಿಸಿದ್ದೆ, 89 ಜನರಿಗೆ ಕ್ಷೇಮ ಹೆಲ್ತ್ ಕಾರ್ಡನ್ನು ಕೊಟ್ಟಿದ್ದೆ. ಒಟ್ಟಾಗಿ ಸ್ಥಳೀಯ ಆಶ್ರಮ ನಿವಾಸಿಗಳಿಗೂ ಕೂಡ ಆ ಒಂದು ಸಿಹಿಯನ್ನು ಕೊಡುವಂಥ ಕೆಲಸವನ್ನು ನಾನು ಯಡಿಯೂರಪ್ಪನವರ ಹೆಸರಿನಲ್ಲಿ ಮಾಡಿ ಬೆಳಿಗ್ಗೆ ಆ ದಿವಸ ಪ್ರತಿ ವರ್ಷ ಸೋಮನಾಥ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ಆ ಕೆಲಸವನ್ನು ಮಾಡುವಂಥದ್ದು ನನ್ನ ಸಂಪ್ರದಾಯ. ಮುಂದಿನ ದಿನಗಳು ಕೂಡ ಅದನ್ನು ಮಾಡಲಿಕ್ಕೆ ನಾನು ಬದ್ಧನಾಗಿದ್ದೆ. ಇವತ್ತು ಏನಾಗಿದೆ ಅಂತ ಹೇಳಿದರೆ ನಮ್ಮ ಕರ್ನಾಟಕ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿ ನಾನು ನಿಮ್ಮ ಮುಂದೆ ಬಂದು ನಿಲ್ಲಬೇಕು ಅಂತ ಆದರೆ ಇದಕ್ಕೆ ದೇವರ ಆಶೀರ್ವಾದ, ನಿಮ್ಮೆಲ್ಲರ ಆ ಪ್ರೀತಿ ವಿಶ್ವಾಸವೇ ಕಾರಣ ಅಂತ ಹೇಳುತ್ತಾ, ಬಹಳ ಮುಖ್ಯವಾಗಿ ಇವತ್ತು ಬೇರೆ ಬೇರೆ ನಿಗಮಗಳಿವೆ ಕರ್ನಾಟಕ ನಮ್ಮ ರಾಜ್ಯದಲ್ಲಿ, ರಾಜ್ಯ ಸರ್ಕಾರದ ಅಡಿಯಲ್ಲಿ. ಇದೊಂದು ವಿಶೇಷವಾದಂಥ ಒಂದು ನಿಗಮ. ಕಳೆದ 2013ರಲ್ಲಿ ನಮ್ಮ 2020 ಸರ್ಕಾರ ಇರತಕ್ಕಂಥ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿದ್ದರು, ಉಪಮುಖ್ಯಮಂತ್ರಿಯಾಗಿ BS ಯಡಿಯೂರಪ್ಪನವರಿದ್ದರು. ಆ ಸಂದರ್ಭದಲ್ಲಿ ಈ ನಿಗಮ ಆದ್ರೂ ಕೂಡ ಅದು ಅಧಿಕಾರಿ ವರ್ಗದವರ ಮಟ್ಟದಲ್ಲೇ ಇತ್ತು. ಅದಕ್ಕೆ ನಿಗಮಕ್ಕೆ ಒಂದು ಪ್ರತ್ಯೇಕ ಅಧ್ಯಕ್ಷ ಅಂತ ಆಗಿರಲಿಲ್ಲ. ಒಂದು ದಿವಸ ನಾನು ಬೆಂಗಳೂರಿಗೆ ಕಳೆದ 1 ತಿಂಗಳ ಹಿಂದೆ
ಒಂದೂವರೆ ತಿಂಗಳ ಹಿಂದೆ ನನ್ನ ಧರ್ಮಪತ್ನಿಯ ತಂಗಿಯ ಒಂದು ಮನೆ ಹೋಗ್ಲಿತ್ತು ಬೆಂಗಳೂರಿನಲ್ಲಿ. ಹಾಗಿದ್ದಾಗ ನಾವು ಕುಟುಂಬ ಸಮೇತರಾಗಿ ಸರ್ನ ಮನೆಗೆ ಹೋಗಿದ್ದೆ ಮನೆಯವರನ್ನೆಲ್ಲ ಕರ್ಕೊಂಡು. ಆವಾಗ ಅವ್ರು ನನ್ನನ್ನು ನೋಡಿದರು, ಒಂದು ಕ್ಷಣ ನೋಡಿದಾಗ ಅದರ 1 ವಾರಕ್ಕೆ ಮುಂಚೆ ನಿಗಮಗಳ ಪಟ್ಟಿ ಹೊರಬಿದ್ದಿತ್ತು, ಒಂದು 24 ಜನರ ನಿಗಮಗಳ ಪಟ್ಟಿ ಹೊರಬಿದ್ದಿತ್ತು. ಅವ್ರು ನನ್ನ ಹತ್ರ ಕೇಳಿದ್ರು, ಆ ಪಟ್ಟಿಯಲ್ಲಿ ಯಾವುದರಲ್ಲಿ ನಿನ್ನ ಹೆಸರಿದೆ ಅಂತ. ನನಗೆ ಯಾವುದೇ ಹೆದರಿಕಿಲ್ಲ, ಯಾಕೆಂದರೆ ನೇರವಾಗಿ ಹೇಳಿದ ಮಾತ್ರ ನಾವು ಹೇಳಲಿಕ್ಕೆ ಒಂದು ಸಂಕೋಚ ಪಡಬೇಕಾದ್ದಿಲ್ಲ. ಆವಾಗ ಇಲ್ಲ ಸರ್, ನಾನು ಯಾವ ಇದರಲ್ಲಿ ಇಲ್ಲ, ನಾನು ಯಾವುದರಲ್ಲೂ ಕೂಡ ಪಟ್ಟಿಯಲ್ಲಿ ಹೆಸರಿಲ್ಲ ಅಂತ ಹೇಳ್ತೀವಿ. ಇವರಿಗೂ ಒಂದು ಕ್ಷಣ ನನ್ನನ್ನು ನೋಡಿ ನಾನು ಬಂದು ಮತ್ತೊಮ್ಮೆ ನನಗೆ ಬೆಂಗಳೂರಿಗೆ ಹೋಗಬೇಕಿತ್ತು. ಹೋದಾಗ ಅವರು ಹೇಳಿದಂಥ ಮಾತಿತ್ತಲ್ಲ, ಪಟ್ಟಿಯಲ್ಲಿ ಏನಾದರೂ ಹೆಸರುಂಟ ಅಂತ, ಒಂದು ಆಸಕ್ತಿಯಲ್ಲಿ ನಾನು ಹೋದೆ. ಆದರೂ ಕೇಳಿಲ್ಲ, ಬಾಯ್ಬಿಟ್ಟು ನಾನು ಕೇಳಿಲ್ಲ, ಯಾವತ್ತೂ ಕೂಡ ಕೇಳೋದು ಕೂಡ ಇಲ್ಲ. ಯಾವುದೇ ಅದು ನನಗೆ ಅಷ್ಟು ಸರಿಯೂ ಕೂಡ ಕಾಣೋದಿಲ್ಲ. ನಮಗೇನಾದರೂ ಜವಾಬ್ದಾರಿಯನ್ನು ಕೊಟ್ಟರೆ ಅದನ್ನು ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಮಾಡುವಂಥದ್ದು ನನ್ನ ಕೆಲಸ ಆಗಿದೆ. ಆವತ್ತು ಏನು ಮಾಡಿದ್ರು ಅಂತ ಹೇಳಿದ್ರೆ, ಅವರಲ್ಲೇ ಕೂತಲ್ಲೇ ಹೇಳಿದರು, ರವೀಂದ್ರ ಶೆಟ್ಟಿಗೆ ಒಂದು ಜವಾಬ್ದಾರಿಯನ್ನು ಕೊಡಬೇಕು ಅಂತೇಳಿ ಎಲ್ಲ ಕರೆದ ಅಧಿಕಾರಿಗಳನ್ನು ಅಲ್ಲೇ ಸ್ಥಳದಲ್ಲಿ ನನಗೆ ಆದೇಶ ಪತ್ರವನ್ನು ಕೊಟ್ಟರು. ಅದರ ಮರುದಿವಸ ನಾನು ಪೇಪರಲ್ಲಿ ನೋಡುವಾಗ ನನ್ನ ಹೆಸರು ಬಂದಿದೆ, ಮತ್ತು ಆದೇಶ ಪತ್ರವು ಕೂಡ ಸರ್ಕಾರದಿಂದ ಹೊರಬಿದ್ದಿದೆ. ಕರ್ನಾಟಕ ರಾಜ್ಯ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಅಂತೇಳಿ. ನನಗೆ ಬಹಳ ಆಶ್ಚರ್ಯ ಆಯಿತು. ಯಾಕೆ ಅಂತ ಹೇಳಿದ್ರೆ, ನಾನು ಎಲ್ಲ ಸಂದರ್ಭದಲ್ಲಿ ಕೂಡ ಹೇಳಿದ್ದು ಅದನ್ನೇ. ಯಾಕೆ ಅಂತ ಹೇಳಿದ್ರೆ, ನಾನು ಯಾವುದೇ ನಿಗಮದ ಅಧ್ಯಕ್ಷನಾಗ್ತೇನೆ ಅಥವಾ ಬೇರೆ ಬೇರೆ ಸ್ಥಾನಮಾನ ಸಿಗ್ತದೆ ಅಂತ ನಾನು ಯಾವತ್ತೂ ಕನಸು ಕಂಡವನಲ್ಲ. ಆದರೆ ಜವಾಬ್ದಾರಿಯನ್ನು ಸಿಕ್ಕಿದರೆ ನಾನು ಅದನ್ನು ಪ್ರಾಮಾಣಿಕವಾಗಿ ಮಾಡ್ತೇನೆ ಎಂಬ ಒಂದು ಆತ್ಮವಿಶ್ವಾಸ ನನಗೆ ಇದೆ. ಇವತ್ತು ಬೇರೆ ಬೇರೆ ವೇದಿಕೆಯಲ್ಲಿ ಹೇಳಿದಾಗ, ಇವತ್ತು ವಿಜಯಲಕ್ಷ್ಮಿ ಟೀಚರ್ ಕೂಡ ನಾವು ಮೂಡುಪೆರದಲ್ಲಿ ನಮ್ಮ ನಿಗಮಕ್ಕೆ ಸಂಬಂಧಪಟ್ಟ, ನಾನು ಅಧ್ಯಕ್ಷನಾದ ಮೇಲೆ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ. ಆದರೆ ನಮ್ಮ ಈ ನಿಗಮಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮ, ಪ್ರಥಮ ಕಾರ್ಯಕ್ರಮ ನನ್ನ ಜಿಲ್ಲೆಯಲ್ಲಿ ಪಡುಪೆರದಲ್ಲಿ ಆದದ್ದು ನನಗೆ ಬಹಳ ಸಂತೋಷವಾಯಿತು. ಅದು ಕೂಡ ಬಹಳ ಆ ಒಂದು ನಿಗಮದಲ್ಲಿ ನಮ್ಗೆ ಗೊತ್ತಿದೆ 46 ಜಾತಿ ಜನಾಂಗದವರು ಈ ನಿಗಮದಲ್ಲಿ ಒಳಪಡ್ತಾರೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಶೇಷವಾಗಿ ಗೊಲ್ಲ ಮತ್ತು ಜೋಗಿ 2 ಸಮುದಾಯ ಇದರಲ್ಲಿ ಬರ್ತದೆ. ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ನಿಮ್ಮ ಗೊತ್ತಿನಲ್ಲಿ ಯಾರಾದರೂ ಗೊಲ್ಲ ಅಥವಾ ಯಾದವ ಜನಾಂಗಕ್ಕೆ ಸೇರಿದ, ಜೋಗಿ ಜನಾಂಗಕ್ಕೆ ಸೇರಿದವರು ಯಾರಾದರೂ ಇದ್ದರೆ ನನ್ನ ಗಮನಕ್ಕೆ ತನ್ನಿ. ಅವರಿಗೆ ಯಾವ ರೀತಿಯಾದ ಸಹಾಯ ಬೇಕು ನಮ್ಮ ನಿಗಮದಿಂದ ಖಂಡಿತವಾಗಿ ನಾನು ಅದನ್ನು ಮಾಡ್ತೇನೆ. 46 ಕೇವಲ ಇದು 2 ಹೇಳಿದ್ದೆ ನಾನು. ನಮ್ಮ ಸರ್ಕಾರದ ಇದರಲ್ಲಿ 16ನೇ ನಂಬರಲ್ಲಿ ಜೋಗಿ ಇದೆ, 34ನೇ ನಂಬರಲ್ಲಿ ಗೊಲ್ಲ ಸಮುದಾಯ ಇದೆ, ಮತ್ತು ಒಟ್ಟು 46 ಸಮುದಾಯ ಅದರಲ್ಲಿ ಇದೆ. ಬೇರೆ ಬೇರೆ ಸಮುದಾಯದ ಅದರಲ್ಲಿ ಇದೆ. ನಾನು ಮೊನ್ನೆ ಬೆಂಗಳೂರಿನಲ್ಲಿ ಕಚೇರಿಯನ್ನು ಆ ಒಂದು ಉದ್ಘಾಟನೆ ಮಾಡೋ ಸಂದರ್ಭದಲ್ಲಿ ಬಹಳ ಆತುರವಾಗಿ, ಇದಕ್ಕೆ ಕಚೇರಿ ಕೂಡ ಇರಲಿಲ್ಲ. ಇದು ನಮ್ಮ ದೇವರಾಜ ಅರಸು ಭವನದ ಹಿಂದುಳಿದ ವರ್ಗದ 4ನೇ ಮಹಡಿಯಲ್ಲಿ, ಅಲ್ಲಿ ಏನು ಹಿಂದುಳಿದ ವರ್ಗದ ನಿಗಮ ಇದೆ, ಅದರಲ್ಲಿ ಸುಮಾರು 3-4 ನಿಗಮಗಳು ಒಂದೇ ಕಟ್ಟಡದಲ್ಲಿ ಇರುವಂಥದ್ದು ದೊಡ್ಡ ಕಟ್ಟಡ ದೇವರಾಜ ಅರಸು ಭವನ ವಸಂತನಗರದಲ್ಲಿ. ನಾವೇನು ಮಾಡಿದ್ದೇವೆ ಅಂತೇಳಿದ್ರೆ, ನನಗೆ ಒಂದು ಪ್ರತ್ಯೇಕ ಕಚೇರಿ ಬೇಕು ಅಂತೇಳಿ ನಾನು ಮನಸ್ಸಿನಲ್ಲಿ ಅಂದುಕೊಂಡದ್ದು. ಯಾಕೆ ಅಂತಂದರೆ, ನಮಗೆ ಒಂದು ಸ್ವತಂತ್ರವಾಗಿ ಕೆಲಸ ಮಾಡಬೇಕು ಅಂತಂದರೆ ನಮಗೊಂದು ಕಚೇರಿ ಬೇಕು. ಅಲ್ಲಿ ಕೂತ್ಕೊಳ್ಳಿಕ್ಕೆ ಜಾಗ ಎಲ್ಲ ಇದೆ ಬೆಂಗಳೂರಿನಲ್ಲಿ, ಬೇಕಾದಷ್ಟು ಅದರಲ್ಲಿ ವ್ಯವಸ್ಥೆ ಇದೆ. ಆದರೆ ಇದು ನಿಗಮಕ್ಕೆ ಪ್ರತ್ಯೇಕವಾದಂಥ ಒಂದು ಕಚೇರಿ ಅಂತ ಇರಲಿಲ್ಲ. ನಾನು ಅದನ್ನು ಮಾಡಲೇಬೇಕು ಅಂತೇಳಿ ಕೇವಲ 10-12 ದಿವಸದಲ್ಲಿ ಕಚೇರಿಯನ್ನು ಬಹಳ ಸುಸಜ್ಜಿತವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಆಶೀರ್ವಾದದಿಂದ ಬಹಳ ವ್ಯವಸ್ಥಿತವಾಗಿ ನಾನು ಕಚೇರಿಯನ್ನು ಮಾಡಿದ್ದೇನೆ. ಒಂದು ಬಾರಿ ಬೆಂಗಳೂರಿಗೆ ಬಂದಾಗ ನೀವು ಆ ಕಚೇರಿಗೆ ಭೇಟಿಯನ್ನು ಕೊಡಬೇಕು. ಯಾಕೆ ಅಂತಂದರೆ, ಎಲ್ಲ ನಿಗಮದ ಕಚೇರಿಗಂತಲೂ ಕೂಡ ನಮ್ಮ ನಿಗಮದ ಕಚೇರಿ ಬಹಳ ವ್ಯವಸ್ಥಿತವಾಗಿದೆ. ಒಂದು ಉದ್ದಕ್ಕೆ ಒಂದು ಆಹಾರ ಮತ್ತು ನಾಗರಿಕ ಸರಬರಾಜು ಅಭಿವೃದ್ಧಿ ನಿಗಮದ ತಲಾ ಅಂತಸ್ತಿನ ನೆಲಮಹಡಿಯಲ್ಲಿ ನಮ್ಮ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮದ ಕಚೇರಿ ಇದೆ. ಬಹಳ ಸುಂದರವಾಗಿ ಅದನ್ನು ವ್ಯವಸ್ಥೆ ಮಾಡಲಾಗಿದೆ. ಯಾಕೆ ಅಂತ ಹೇಳಿದ್ರೆ, ನಾನು ಹೇಳಿದ್ದು ಒಂದೇ, ಆ ಒಂದು ಜವಾಬ್ದಾರಿಯನ್ನು ಸಂದರ್ಭದಲ್ಲಿ 46 ಸಮುದಾಯ ಇದ್ರೂ ಕೂಡ ಒಳ್ಳೊಳ್ಳೆ ಅಂತಸ್ತಿನವರು, ಸ್ಥಿತಿವಂತರು ಕೂಡ ಅದರಲ್ಲಿ ಇದ್ದಾರೆ, ಇಲ್ಲ ಅಂತಿಲ್ಲ. ಆದರೆ ಕಟ್ಟಕಡೆಯ ಇಡೀ ರಾಜ್ಯದಲ್ಲಿ ಒಂದು ಕಟ್ಟಕಡೆಯ ಸಮಾಜ ಒಂದು ಇದ್ದರೆ ಅದು ಅಲೆಮಾರಿ ಮತ್ತು ಅಲೆಮಾರಿ ಜನಾಂಗದಲ್ಲಿ ಬರತಕ್ಕಂಥ ಜನರು, ಕೆಲವರು ಜಾತಿ ಜನಾಂಗಗಳು ಇದೆ. ಎಲ್ಲಿಯವರೆಗೆ ಅಂತ ಹೇಳಿದ್ರೆ, ಅತ್ಯಂತ ನಿರ್ಗತಿಕರಾಗಿ, ಒಂದು ವಾಸ ಮಾಡಲಿಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲದೆ, ಎಲ್ಲೆಲ್ಲೋ ಮಾರ್ಗದ ಬದಿಯಲ್ಲಿ ಡೇರೆಯಾಗಿ
ನಾನು ಮೊನ್ನೆ ಕೂಡ ಹೇಳಿದ್ದೆ, ಡೇರೆ ಮುಕ್ತ ಕರ್ನಾಟಕವನ್ನಾಗಿ ಮಾಡುವಂಥದ್ದು ಕನಸು ನನ್ನದಿದೆ ಅಂತ. ಡೇರೆ ಮುಕ್ತ ಕರ್ನಾಟಕವನ್ನಾಗಿ ಮಾಡೋ ಕನಸು. ಯಾಕೆಂತಂದರೆ ನನಗೆ ಎಲ್ಲವನ್ನು ಒಮ್ಮೆಲೆ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳಲಿಕ್ಕೆ ಆಗ್ತದೆ. ದೇವರ ದಯದಿದ್ದರೆ ಎಲ್ಲವೂ ಕೂಡ ಆಗ್ತದೆ. ಆದ್ರೂ ಕೂಡ ಕೆಲವು ಕಡೆಗಳಲ್ಲಾದರೂ ಕೂಡ ಆ ಡೇರೆಯಲ್ಲಿ ವಾಸ ಮಾಡುವಂಥ ಜನರು, ಯಾಕೆ ಅಂತ ಹೇಳಿದ್ರೆ ಡೇರೆಯಲ್ಲಿ ವಾಸ ಮಾಡುವವರಿಗೆ ನಾವು ಆಗ ಉದಾಹರಣೆ ಕೊಟ್ಟೆ. ನಾನು 2010ರಲ್ಲಿ ರೋಟರಿ ಕ್ಲಬ್ ದೇರಳಕಟ್ಟೆಯ ಪ್ರಥಮವಾಗಿ ನಾನು ಅಧ್ಯಕ್ಷನಾದದ್ದು 2010ರಲ್ಲಿ. ಆವಾಗ ನಾನು ಏನಾದರೂ ಒಂದು ರೋಟರಿ ಕ್ಲಬ್ ದೇರಳಕಟ್ಟೆಯಲ್ಲಿ ಪಿ ಡಿ ಶೆಟ್ಟಿ ಅವರೆಲ್ಲ ಇದ್ದಾರೆ ಮುಂದಕ್ಕೆ. ರೋಟರಿ ಕ್ಲಬ್ ಅಂತ ಸಾಮಾನ್ಯಕ್ಕೆ ಎಲ್ಲರಿಗೂ ಗೊತ್ತಿದೆ, ಒಂದು ಲಯನ್ಸ್ ಕ್ಲಬ್, ರೋಟರಿ, ಜೇಸಿ, ಇದೆಲ್ಲ ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆಗಳು. ಅಲ್ಲಿ ಏನಾಯಿತು ಅಂತ ಹೇಳಿದ್ರೆ, ನನ್ನ ಅವಧಿಯಲ್ಲಿ ಏನಾದರೂ ನಾನೊಂದು ಕೆಲಸ ಮಾಡಬೇಕು ಅಂತ ನಾನು ಮಾಡ್ತಿರುವಾಗ ನನಗೆ ಹರೀಶ್ ಮಾಸ್ಟ್ರು ಭಾರತಿ ಶಾಲೆಗೆ ಮತ್ತು ನಮ್ಮ ಲತೀಶ್ ಸಂಕೋಲಿಗೆ ಇವರೆಲ್ಲ ಹೇಳಿದರು, ಸರ್ ಹೀಗೆ ಒಂದು ಡೇರಿಯಾಗಿಯಲ್ಲಿ ವಾಸ ಮಾಡುವ ಕೆಲವು ಜನರಿದ್ದಾರೆ, ಅವರಿಗೆ ಏನಾದರೂ ಒಂದು ಉಪಕಾರ ಮಾಡ್ಬೋದು ನಮಗೆ ಅಂತ. ಆವಾಗ ನಾವು ಪಿ ಡಿ ಶೆಟ್ಟರು ನಮ್ಮ ಎಲ್ಲ ಕ್ಲಬ್ಬಿನ ಸದಸ್ಯರು ಒಟ್ಟು ಸೇರಿ ಒಂದು 3-4 ಜನ ಅಲ್ಲಿ ಹೋಗಿ ನೋಡಿದಾಗ 24 ಡೇರೆ ಇತ್ತು ಅದರಲ್ಲಿ. ನಮ್ಮ ಉಡುಪಿನಲ್ಲಿ ಇರಾಕಿ ಟರ್ನ್ ಆಗುವಂಥ ಸ್ಥಳದಲ್ಲಿ ಡೇರೆ ಹಾಕಿ ಕೂತಿದ್ರು ಎಲ್ಲ. 24 ಕುಟುಂಬದಲ್ಲಿ 34 ವಿದ್ಯಾರ್ಥಿಗಳಿದ್ದರು. ನಾನು ಫಸ್ಟಿಗೆ ನೋಡಿದ ಆ ಮಕ್ಕಳಲ್ಲಿ ಬಟ್ಟೆ ಬೇರೆ ಸರಿಯಾಗಿಲ್ಲ, ಅವರಿಗೆ ಶಾಲೆಗೆ ಹೋಗಬೇಕಂತಂದರೆ ಸಮವಸ್ತ್ರವು ಕೊಡುವಂಥ ವ್ಯವಸ್ಥೆ ಇಲ್ಲ, ಅದ್ರ ಜೊತೆಗೆ ಸರ್ಕಾರದಿಂದ ಏನೋ ಒಂದು ಸಿಗ್ತದೆ, ಆದರೂ ಅದು ಸಾಕಾಗೋದಿಲ್ಲ. ಮತ್ತು ಪುಸ್ತಕ ಬರೆ ಅದು ಎಲ್ಲವೂ ಅವರಿಗೆ ಅನಾನುಕೂಲ ಆಗಿದೆ. ಸ್ಕೂಲ್ ಫೀಸ್ ಸ್ವಲ್ಪ ಆದರೂ ಅವ್ರು ಕಟ್ಟಬೇಕಾಗಿದೆ. ನಾನು ಬಂದು ರೋಟರಿಯ ಮೀಟಿಂಗಲ್ಲಿ ನಾನು ಹೇಳಿದ್ದೆ, ಈ ವರ್ಷ ನಾವು ಒಂದು ಮಕ್ಕಳನ್ನು ಶೈಕ್ಷಣಿಕವಾಗಿ ದತ್ತು ಸ್ವೀಕಾರ ಮಾಡುವಂಥ ಹಾಗೆ 34 ವಿದ್ಯಾರ್ಥಿಗಳನ್ನು ಕೂಡ 2010ರಲ್ಲಿ ನಾವು ಫಸ್ಟಿಗೆ ನಾವು ದತ್ತು ತೆಕ್ಕೊಂಡು, ಅದು ರೋಟರಿಯಲ್ಲಿ ನಮಗೆಲ್ಲರಿಗೂ ಗೊತ್ತಿದೆ ಒಂದೇ ವರ್ಷ ಅಧ್ಯಕ್ಷ ಸ್ಥಾನ, ನೆಕ್ಸ್ಟ್ ಇನ್ನೊಂದು ಬದಲಾಗ್ತದೆ, ಮುಂದಕ್ಕೆ ಮುಂದುವರಿಸಲಿಕ್ಕೆ ಆಗೋದಿಲ್ಲ. ಬೇಕಿದ್ರೆ ಮತ್ತೆ ನಂತರ 2-3 ಸಲ ನಾನು ಆಗಿದ್ದೇನೆ, 2 ಸಲ ಆಗಿದ್ದೇನೆ. ಆದರೆ ಬರುವ ಕೂಡಲೇ ನೆಕ್ಸ್ಟ್ ಇಯರ್ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಆಗ ನಮ್ಮ ಕುಟುಂಬ ಮಿಲನ ಅಂತ ರೋಟರಿಯಲ್ಲಿ ಆಗ್ತದೆ ಪ್ರತಿ ತಿಂಗಳು 1 ಸಲ. ಆ ಸಭೆಯಲ್ಲಿ ನಾನು ಹೇಳಿದೆ, 1 ವರ್ಷ ಅವಧಿ ಮುಗಿಯಿತು, ಈ ಒಂದು ಮಕ್ಕಳಿಗೆ ಏನು ಮಾಡೋದು ಅಂತ ಹೇಳಿದಾಗ ನಾನು ಹೇಳಿದ್ದೆ, ಪ್ರತಿ ವರ್ಷ ನಾನು ವೈಯಕ್ತಿಕವಾಗಿ ನಾನು ಆ ಮಕ್ಕಳಿಗೆ ನಾನು ಕೊಡ್ತೀನಿ, ಎಷ್ಟು ಸಮಯ ಆ ಡೇರಿಯಲ್ಲಿ ಅವರು ಆ ಡೇರಿ ಅಲ್ಲಿ ಇರ್ತದೆ ಅಲ್ಲಿಯವರೆಗೆ ನಾನು ಕೊಡ್ತೇನೆ ಅಂತ. 2017ರವರೆಗೆ ಆ ಡೇರಿ ಅಲ್ಲಿತ್ತು. ಆ 7 ವರ್ಷಗಳ ಕಾಲ ನಾನು ಆ ಒಂದು ಅಳಿಲ ಸೇವೆಯನ್ನು ಮಾಡಿದ ಫಲವಾಗಿ, ಅದರಲ್ಲೂ ಕೂಡ ಭಾಳ ವಿಶೇಷ ಏನು ಅಂತ ಹೇಳಿದ್ರೆ, ನಮ್ಮ ಪಿ ಡಿ ಶೆಟ್ಟರಿಗೆ ಉಲ್ಲೇಖ ಮಾಡಿದ್ರು. ಒಂದು ಅಜ್ಜಿ 99 ದಾಟಿದ ಒಂದು ಅಜ್ಜಿ, ಆಂಜನೇಯ ಅಂತ ಅವರ ಮೊಮ್ಮಗ ಈಗಲೂ ಕೂಡ ಇದ್ದಾನೆ, ಉಡುಪಿನಲ್ಲಿ ಬಾಡಿಗೆ ಮಾಡಿದ್ದಾನೆ ಆಂಜನೇಯ ಅಂತ. ಅದರಲ್ಲಿ ಫೋಟೋ ಇದೆ, ಮಗುವಿಗೆ ಲಡ್ಡು ಕೊಡುವುದು. ನಾನೇನು ಮಾಡಿದೆ ಅಂದರೆ ಡೇರೆ ಒಳಗೆ ನಮ್ಮ ಮಕ್ಕಳನ್ನು ನಾನು ಕರ್ಕೊಂಡು ಹೋದೆ. ಮಕ್ಕಳ ದಿನಾಚರಣೆ ದಿವಸ ನಮ್ಮ ವಿದ್ಯಾರತ್ನ ಶಾಲೆಯ ಮಕ್ಕಳನ್ನು ಅಲ್ಲಿ ಕರ್ಕೊಂಡು ಹೋದಾಗ ನಮ್ಮ ಮಕ್ಕಳು ಮತ್ತು ಆ ಡೇರಿಯಲ್ಲಿ ಇರ್ತಕ್ಕಂಥ ಮಕ್ಕಳ ಜೊತೆ ಸ್ವಲ್ಪ ಗೇಮ್ಸ್ ಎಲ್ಲ ನಾವು ಮಾಡಿದ್ವಿ ಮಕ್ಕಳ ದಿನಾಚರಣೆ ದಿವಸ. ಅವರಿಗೂ ಕೂಡ ಸ್ವಲ್ಪ ಖುಷಿಯಾಗಲಿ, ನಾವು ಮಕ್ಕಳಿಗೆ ಕೂಡ ಡೇರೆಯ ಬಗ್ಗೆ ಅವರದ್ದು ವಾಸ ಯಾವ ರೀತಿ ಅಲ್ಲಿ ವಾಸಿಸ್ತಾರೆ ಎಂಬುದು ಗೊತ್ತಾಗಲಿ ಅಂತ ನಾನು ಕರ್ಕೊಂಡು ಹೋದದ್ದು. ಅದರ ಕ್ಲಿಪ್ಪಿಂಗ್ಸ್ ಕೂಡ ನಮ್ಮ ಹತ್ರ ಇದೆ. ಆವಾಗ ಆ ಅಜ್ಜಿ, ನಾನು ಡೇರೆ ಒಳಗೆ ನಾನು ಹೋದೆ, ಬಗ್ಗಿ ಹೋಗಬೇಕು, ಡೇರೆ ಒಳಗೆ ಹೋಗಬೇಕು ಅಂತಾದರೆ ಅಲ್ಲಿ ಚಾಪೆ ಎಲ್ಲ ಅವರು ಹಾಕ್ತಾರೆ, ರಗ್ಗೆ ಎಲ್ಲ ಹಾಕ್ತಾರೆ. ನಾನು ಕೂತ್ಕೊಂಡಾಗ ಅಜ್ಜಿ ನಾನು ಒಂದು ಕ್ಷಣ ನಾನು ನೋಡಿದೆ, ಭಾಳ ಚರ್ಮ ಎಲ್ಲ ಮುದುರುಗಟ್ಟದ ಅಜ್ಜಿ. ಪಿ ಡಿ ಶೆಟ್ಟರು ಕೂಡ ಆ ದಿವಸ ಇದ್ದರು. ನಾನು ಆವಾಗ ಏನೋ ಒಂದು ಸ್ವಲ್ಪ ಅವರ ಕೈಗೆ ಸ್ವಲ್ಪ ನಾನೊಂದು ಕೊಟ್ಟಾಗ ಅವರು ನನ್ನ ತಲೆ ಕೈ ಇಟ್ಟು ಹೇಳಿದರು, ದೇವರು ನಾನು ಒಳ್ಳೇದು ಮಾಡಲಿ ಮಗ ಅಂತ. ಆ ಅಜ್ಜಿ ಆವತ್ತು ಕೊಟ್ಟಂಥ ವರ ಅವನ್ನ ದೇವರು ಯಡಿಯೂರಪ್ಪರಿಂದ ಆ ಒಂದು ಅಧಿಕಾರವನ್ನು ನಾವು ಇವತ್ತು ಕೊಟ್ಟಿದೆ, ನನಗೆ ಲಭಿಸಿದೆ ಅಂತೇಳಿ ಆ ಮೊನ್ನೆ ಅಧಿಕಾರ ಜವಾಬ್ದಾರಿಯನ್ನು ಸ್ವೀಕರಿಸುವಾಗ ಹೇಳಿದ್ದೇನೆ. ಆದ್ದರಿಂದ ಇಂತಹ ಕಾರ್ಯಕ್ರಮ ಅದು ನಮಗೆಲ್ಲ ಆತ್ಮತೃಪ್ತಿಯನ್ನು ಕೊಡುವಂಥ ಕಾರ್ಯಕ್ರಮ. ನನಗೆ ಭಾಳ ಇಷ್ಟ ಈ ರೀತಿಯಾದ ಕಾರ್ಯಕ್ರಮ ಮಾಡುವುದು ಅಂತ ಹೇಳಿದ್ರೆ ಭಾಳ ಇಷ್ಟ. ದೇವರ ದಯದಿಂದ ಅದೇ ಒಂದು ನಿಗಮ. ಕೆಲವರಿಗೆ ಹೇಳಿದ ತಕ್ಷಣ ಅಲೆಮಾರಿ ಅಂತ ಹೇಳಿದ ಕೂಡಲೇ ಏನೋ ಒಂದು ಶಬ್ದ ಆಗ್ತದೆ. ನಿಜವಾಗಿ ಅಲೆಮಾರಿ ಮತ್ತು ಅರೆಮಾರಿ ಈ ಒಂದು ಜನಾಂಗದವರ ಸೇವೆ ಮಾಡಿದರೆ ನಿಜವಾಗಿಯೂ ಅದು ದೇವರ ಮೆಚ್ಚುವ ಕೆಲಸ ಅಂತ ನಾನಂತೂ ಭಾವಿಸಿದ್ದೇನೆ. ಯಾಕೆ ಅಂತ ಹೇಳಿದರೆ ಇವತ್ತು ಆ ಡೇರಿಯಲ್ಲಿ ಅವರು ಕಷ್ಟದ ಸ್ಥಿತಿಯಲ್ಲಿ ವಾಸವನ್ನು ಮಾಡುವುದನ್ನು ನೋಡಿದಾಗ ನಮಗೆ ಒಂದು ಇದಾಗ್ತದೆ. ನಮಗೆ ಈಗ ಏನಾಗಿದೆ ಅಂತ ಹೇಳಿದರೆ, ನನ್ನ ಅಂಗಳಕ್ಕೆ ಬೇಡ, ನನ್ನ ಇದು ಎಂತ ಚಾವಡಿ ಅಂತ ಹೇಳ್ತೀವಲ್ಲ, ಅಲ್ಲಿಗೆ ಕಾರ್ ಬಂದು ಇಳಿದ್ರೂ ಆಗ್ಬೋದು. ಅಂಥ ಸೌಕರ್ಯವನ್ನು ನಾವು ಆಸೆ ಪಡುವಂಥ ಜನರು ನಾವಿದ್ದೀವಿ. ಅದರಲ್ಲೂ ಕೂಡ ಅಂಥ ಡೇರಿಯಲ್ಲಿ ವಾಸ ಮಾಡಿ ಅದರಲ್ಲಿ ಸ್ವರ್ಗ ಕಾಣುವಂಥ ಒಂದು ಜನರಿಗೆ ಅರಿವನ್ನು ಮೂಡಿಸಿ, ಅವರಿಗೆ ಭವಿಷ್ಯದ ಆ ಒಂದು ಮಕ್ಕಳ ಜೀವನದ ಬಗ್ಗೆ ಅರಿವನ್ನು ಮೂಡಿಸಿ, ಒಳ್ಳೆಯ ಆ ಒಂದು ಅವರನ್ನು ಮುಖ್ಯವಾಹಿನಿಗೆ ತಂದು ಅವರನ್ನು ಸತ್ಪ್ರಜೆಗಳನ್ನಾಗಿ ಮಾಡುವಲ್ಲಿ ಖಂಡಿತವಾಗಿಯೂ ನಾನು ಶ್ರಮವಹಿಸ್ತೇನೆ. ಇದಕ್ಕೆ ಸಂಬಂಧಪಟ್ಟಂಥ ನಮ್ಮ ಕ್ಷೇತ್ರದ ಶಾಸಕರಿದ್ದಾರೆ, ಮಂತ್ರಿಗಳಿರ್ತಾರೆ, ಆ ಭಾಗದ ಜನಪ್ರತಿನಿಧಿಗಳಿರ್ತಾರೆ, 46 ಈ ಅಲೆಮಾರಿ ಮತ್ತು ಅಲೆಮಾರಿ ಜನಾಂಗದ ಪ್ರಮುಖರಿದ್ದಾರೆ, ಒಳ್ಳೊಳ್ಳೆ ಸಶಕ್ತರಿದ್ದಾರೆ. ನನಗೆ ಮೊನ್ನೆಯಿಂದ ಬಂದಂಥ ದೂರವಾಣಿ ಕರೆಗಳು ಎಷ್ಟು ಅಂತ ಹೇಳಿದ್ರೆ, ಚಿತ್ರದುರ್ಗ, ಹಾವೇರಿ,
ಹಾವೇರಿ, ಗುಲ್ಬರ್ಗ, ಮಂಡ್ಯ, ಬಿಜಾಪುರ, ಬಾಗಲಕೋಟೆ, ಹುಬ್ಳಿ, ಧಾರವಾಡ, ನಮ್ಮ ರಾಮನಗರ, ಹರಿಹರ ಮುಂತಾದ ಹಲವಾರು ಕಡೆಗಳಿಂದ ನನಗೆ ಫೋನ್ಗಳು ಬರ್ತಾ ಇದೆ. ನಾನು ಅವರೆಲ್ಲರ ಹತ್ರ ಕೂಡ ಬಹಳ ಸಮಾಧಾನದಿಂದ ಹೇಳಿದ್ದೇನೆ, ಏನು ನೀವು ಭಯಪಡಬೇಕಾದ್ದಿಲ್ಲ. ನಮ್ಮ 2.5 ವರ್ಷ ಅವಧಿ ಏನಿದೆ ಈ ಅಧಿಕಾರ ಅವಧಿಯಲ್ಲಿ ಖಂಡಿತವಾಗಿಯೂ ಆ ನಂತರ 1 ತಿಂಗಳು ಈ ಜಿಲ್ಲಾ ಪ್ರವಾಸವನ್ನು ಮಾಡೋದು ಯಾವ ರೀತಿ ಮತ್ತು ಅಲ್ಲಿರತಕ್ಕಂಥ ಆ ಅಧಿಕಾರಿಗಳನ್ನು ಇಟ್ಟುಕೊಂಡು ಎಲ್ಲರನ್ನ ವಿಶ್ವಾಸಕ್ಕೆ ಎತ್ತಿಕೊಂಡು ಏನೆಲ್ಲ ಮಾಡ್ಬೋದು ಆ ಒಂದು ಜನಾಂಗಕ್ಕೆ ಅಂತೇಳಿ ಎಲ್ಲವನ್ನು ಪ್ಲ್ಯಾನ್ ಮಾಡಿಕೊಂಡು ಆ ಪ್ರತಿ ಜಿಲ್ಲೆಗೆ ಪ್ರವಾಸವನ್ನು ಮಾಡಿ ಆ ಅಲೆಮಾರಿ ಮತ್ತು ಅಲೆಮಾರಿ ಜನಾಂಗದವರ ಶ್ರೇಯೋಭಿವೃದ್ಧಿಗೆ, ಅವರ ಸರ್ವಾಂಗೀಣ ಅಭಿವೃದ್ಧಿಗೆ, ಅವರೆಲ್ಲಿ ಮೂಲಭೂತ ಸೌಕರ್ಯ ಕೊರತೆ ಇದೆ ಅದೆಲ್ಲವನ್ನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳೇ ಅದರ ಸಚಿವರು ಕೂಡ ಆಗಿದ್ದಾರೆ, ಆ ಖಾತೆಯದು ಹಿಂದುಳಿದ ವರ್ಗದ್ದು. ಆದ್ದರಿಂದ ನನಗೆ ಅದು ಕೂಡ ಒಂದು ಒಳ್ಳೆಯ ವಿಚಾರ. ಮಾನ್ಯ ಮುಖ್ಯಮಂತ್ರಿಗಳ ಶುಭಾಶೀರ್ವಾದದಿಂದ, ನಮ್ಮ ರಾಜ್ಯಾಧ್ಯಕ್ಷರ ಸಹಕಾರದಿಂದ, ನಮ್ಮ ಎಲ್ಲ ಸಚಿವರ ಸಹಕಾರದಿಂದ, ನಮ್ಮೆಲ್ಲ ಜನಪ್ರತಿನಿಧಿಗಳ ಯಾವುದೇ ರೀತಿಯ ರಾಜಕೀಯ ಮಾಡದೆ, ಯಾವುದೇ ರಾಜಕೀಯ ಪಕ್ಷದ MLAಗಳಿದ್ರೂ ಕೂಡ ಅವರೆಲ್ಲರನ್ನು ಕೂಡ ವಿಶ್ವಾಸಕ್ಕೆ ಎತ್ತಿಕೊಂಡು ಆ ಕೆಲಸವನ್ನು ಖಂಡಿತವಾಗಿ ನಾನು ಮಾಡಲಿಕ್ಕೆ ಕಟಿಬದ್ಧನಾಗಿದ್ದೇನೆ ಅಂತ ಹೇಳುತ್ತಾ, ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಸಹಕಾರ ನನ್ನ ಮೇಲೆ ಇರಲಿ, ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ. ಹರಿಕೃಷ್ಣ ಪುನರೂರವರು ಯಾವತ್ತೂ ಕೂಡ ನನ್ನ ಮೇಲೆ ಬಹಳಷ್ಟು ಒಂದು ಪ್ರೀತಿಯನ್ನು ಇಟ್ಟುಕೊಳ್ಳಿ. ಯಾಕೆಂದರೆ ನನ್ನ ಎಲ್ಲ ಕಾರ್ಯಕ್ರಮಕ್ಕೆ ಅವರನ್ನು ಇಡದೆ ನಾನು ಮಾಡುವಂಥದ್ದಲ್ಲ. ನಾವೊಂದು ದೇರಳಕಟ್ಟೆ ವಿದ್ಯಾರತ್ನ ವಿದ್ಯಾಸಂಸ್ಥೆಯಲ್ಲಿ ಕರಾವಳಿ ಕರ್ನಾಟಕದ ಸಾಹಿತ್ಯ ಸಮ್ಮೇಳನ ಅಂತ ಭಾಸ್ಕರ ಕುಕ್ಕುಲ್ಲಿ ಅವರು, ನಮ್ಮ ತೋನ್ಸ ಪುಷ್ಕಲ್ ಕುಮಾರ್ ಅವರು, ಮೊನ್ನೆ ದಿವಂಗತರಾದಂಥ ನಮ್ಮ ಶಿವಾನಂದ ಕರ್ಕೇರವರು, ನಾವೆಲ್ಲ ಕೂಡಿ ಒಂದು ಸಲ ಮಾತನಾಡುವಾಗ ನಮಗೆ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಏನು ಮಾಡ್ಬೋದು ಸಾಂಸ್ಥಿಕ ಕಾರ್ಯಕ್ರಮ ಅಂತ ಹೇಳುವಾಗ ಈ ಒಂದು ಪರಿಕಲ್ಪನೆ ನಮಗೆ ಬಂದದ್ದು. ಆವಾಗ ಅದಕ್ಕೆ ಹೆಸರೇನು ಕೊಡಬೇಕು ಅಂತ ಹೇಳಿದ್ರೆ, ನಾನು ನನ್ನ ತಾಯಿಯ ಹೆಸರಲ್ಲಿ ಸ್ಥಾಪನೆ ಮಾಡಿದಂಥ ವಿದ್ಯಾಸಂಸ್ಥೆ ಅದು. ನಿಜವಾಗಿಯೂ ನನ್ನ ತಾಯಿಯ ಹೆಸರನ್ನು ಇಟ್ಟಿದ್ದರಿಂದ ಮಾತ್ರ ಆ ಸಂಸ್ಥೆ ಎಷ್ಟು ಅಭಿವೃದ್ಧಿಯಾಗಲಿ ಸಾಧ್ಯತೆ ಆಗಿದೆ. ಹಾಗೆ ರತ್ನೋತ್ಸವ ಅಂತ ಮಾಡಿ ಪ್ರತಿ ವರ್ಷ ನಾವು ಮಾಡೋ ಸಂದರ್ಭದಲ್ಲಿ ಪ್ರತಿ ವರ್ಷವೂ ಕೂಡ ಹರಿಕೃಷ್ಣ ಪುನರೂರವರು ಬಂದು ಅಲ್ಲಿ ನನಗೆ ಪೂರ್ತಿಯಾದ ಮಾರ್ಗದರ್ಶನವನ್ನು ಕೊಡುವವರು. ಮುಂದಿನ ದಿನಗಳಲ್ಲೂ ಕೂಡ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಯಾರು ಸಮಾಜದಲ್ಲಿ ಸಾಮಾಜಿಕವಾಗಿ ಸಜ್ಜನಿಕೆಯಿಂದ ಅತ್ಯಂತ ಪ್ರಾಮಾಣಿಕವಾಗಿ ದೇವರ ಮೇಲೆ ಭಯಭಕ್ತಿಯಿಂದ ಹಿರಿಯರನ್ನು ಮುಂದಿಟ್ಟುಕೊಂಡು ಯಾರು ಯಾವನೇ ಆಗಿರಲಿ ಕೆಲಸ ಕಾರ್ಯವನ್ನು ಮಾಡಿಕೊಂಡು ಹೋದಾಗ ಖಂಡಿತವಾಗಿಯೂ ದೇವರು ಅದಕ್ಕೆ ಪ್ರತಿಫಲವನ್ನು ಕೊಡ್ತಾರೆ ಅಂತ ಹೇಳುತ್ತಾ, ಈ ಒಂದು ಸಂದರ್ಭದಲ್ಲಿ ವೀರರಾಣಿ ಹಬ್ಬಕ್ಕ ರಾಷ್ಟ್ರೀಯ ಪ್ರತಿಷ್ಠಾನ ಬೇರೆ ಬೇರೆ ರೀತಿಯಲ್ಲಿ ನನ್ನ ಇವರು ಪುಷ್ಕಲ್ ಕುಮಾರ್ ಅವರಿಗೆ ಫೋನ್ ಮಾಡೋಕೆ ಹೇಳಿದ್ರು. ಅವಾಗ ಯಾರು ಇರಲಿಲ್ಲ, 10 ಜನ ಈರು ಜನ ಕಮ್ಮಿ ಅಲ್ಲ, ಈರು ಮುಖ್ಯ, ಈರು ಬಾರಿ ಓಲ್ಲರಂತ. ಹಾಗೆ ಹಾಸ್ಯದ ಚಟಕ್ಕೆ ಯಾವತ್ತು ಮಾತನಾಡುವವರು ತೋನ್ಸ ಪುಷ್ಕಲ್ ಕುಮಾರ್, ನನ್ನ ಹಿರಿಯರು, ಮಾರ್ಗದರ್ಶಕರು, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ಗೌರವಾನ್ವಿತ ಬಂಧುಗಳಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮುಂದಿನ ದಿನಗಳಲ್ಲೂ ಕೂಡ ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ ಎಲ್ಲ ರಂಗದಲ್ಲೂ ಕೂಡ ಕೆಲಸವನ್ನು ಮಾಡುವ ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಸಹಕಾರ ಇರಲಿ ಅಂತ ಹೇಳುತ್ತಾ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಅಭಿವಂದನೆ ಸಲ್ಲಿಸುತ್ತಾ ನನ್ನ ಮಾತುಗಳನ್ನು ನಿಲ್ಲಿಸ್ತೇನೆ. ರವೀಂದ್ರ ಶೆಟ್ಟರ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತೇ ನೀವೆಲ್ಲ ಸೇರಿದ್ದೇವೆ. ಸೇವೆ ಅಂದರೆ ಏನು ಅಂತ ಹೇಳಿಕೊಂಡು ಅವರತ್ರ ನಾವು ಕಲಿಬೇಕು. ವಿದ್ಯಾಕ್ಷೇತ್ರದಲ್ಲಾಗಲಿ, ಸಾಮಾಜಿಕ ಸೇವೆಯಲ್ಲೇ ಆಗಲಿ, ಕಂಬಳ ಕ್ರೀಡೆ ಇದರಲ್ಲಿ ಎಲ್ಲದಲ್ಲೂ ಅವರು ಮುಂಚೂಣಿಯಲ್ಲಿ ಕೆಲಸ ಮಾಡಿದವರು. ಅಲೆಮಾರಿಗಳು ಅಂತ ಹೇಳಿಕೊಂಡು, ನೀವು ಉತ್ತರ ಕರ್ನಾಟಕ ತಿರುಗಿದವರಿಗೆ ಅಲೆಮಾರಿಗಳು ಏನು ಅಂತೇಳಿ ಗೊತ್ತಿದೆ. ವಸತಿ ಇಲ್ಲ, ಊಟ ಇಲ್ಲ, ಅವರಿಗೆ ಅವಕಾಶಗಳಿಲ್ಲ, ರಸ್ತೆ ಬದಿಯಲ್ಲೇ ಮಲಗುವುದು. ಬೆಳಗ್ಗೆ ನೀವು 5 ಗಂಟೆಗೆ ನೀವು ಆ ದಾರಿಯಲ್ಲಿ ಪ್ರಯಾಣ ಹೋಗುವುದಿದ್ದರೆ ನಿಮಗೆ ದರ್ಶನ ಏನಂತ ಹೇಳಿದರೆ ಅವರು ಮಲಮೂತ್ರಕ್ಕೆ ರಸ್ತೆ ಕೂತ್ಕೊಳ್ಳೋದು. ಮಾನ ಮರ್ಯಾದೆ ಯಾವುದೂ ಇಲ್ಲ, ಎಲ್ಲ ತೋರಿಸಿಕೊಂಡೇ ಹೆಂಗಸರಾಗಲಿ ಗಂಡಸರಾಗಲಿ. ನಮಗೆ ನಾನು ದಿವಸ ಟೂರ್ ಮಾಡುವ ಬೆಳಗ್ಗೆ ಎದ್ದು ನೋಡೋದೇ ಒಂದು 10-50 ಇದನ್ನು ಅಂಥ ಪರಿಸ್ಥಿತಿ. ಅಂಥವರಿಗೆ ಸ್ವಲ್ಪ ತಿದ್ದುವುದು ಕೂಡ ಅಷ್ಟು ಸುಲಭ ಏನಲ್ಲ. ಯಾಕೆಂತ ಹೇಳಿದರೆ ಅವರಿಗೆ ಮನೆ ಮಾಡಿಕೊಟ್ಟರು ಮನೆ ಒಳಗೆ ಕೂತ್ಕೊಳ್ಳುವುದಿಲ್ಲ, ಅವರು ಹೊರಗೆ ಬಂದು ಗಲೀಜು ಮಾಡ್ತಾರೆ. ಈಗೇನ ಶೌಚಾಲಯ ಕಟ್ಟಬೇಕಂತೇಳಿ ಎಲ್ಲ ಮಾಡಿ ಏನೋ ಸ್ವಲ್ಪ ಕಮ್ಮಿ ಆಗಿದೆ ಅಷ್ಟೇ. ಅಲೆಮಾರಿಗಳ ವಿಷಯ ಹೇಳೋದು ಒಂದು 20-30 ವರ್ಷದ ಹಿಂದಿನ ಒಂದು ಕಥೆ ಹೇಳಿದ್ದೇನೆ. MCFನ ಇದರಲ್ಲಿ ಸುಮಾರು 1000 ಜನಗಳು ಕುಟುಂಬಗಳು ಟೆಂಟ್ ಹಾಕಿ ಬಿಟ್ಟಿದ್ವು. ಯಾಕೆಂದರೆ ಕೂಲಿ ಕೆಲಸ ನಮ್ಮವ್ರು ಮಾಡುವುದಿಲ್ಲ, ನಮ್ಮ ಯಾವುದೇ ಕೆಲಸ ಕೂಲಿ ಕೆಲಸಕ್ಕೆ ಘಟ್ಟದ ಮೇಲಿನವರೇ ಬರಬೇಕು. ಅವರಿಗೆ ಹೊಟ್ಟೆಗೆ ತುತ್ತಿಲ್ಲ, ಇಲ್ಲಿ ಬಂದು ಮಾಡ್ತಾರೆ. ವಸತಿ ಯಾರು ಕೊಡ್ತಾರೆ? ರಸ್ತೆ ಬದಿಯಲ್ಲಿ ಟೆಂಟ್ ಹಾಕುವುದು, ಕೂತ್ಕೊಳ್ಳುವುದು, ಕೆಲಸ ಮಾಡುವುದು, ಮಕ್ಕಳು ಹುಡುಕ್ತಾರೆ, ಅಲ್ಲೇ ಅವರನ್ನು ಸಾಕುವುದು, ಇದು ಎಲ್ಲ ಪರಿಸ್ಥಿತಿ. ಆ ಸಮಯದಲ್ಲಿ DC ಅವರು ಚೆನ್ನಾಗಿದ್ದರು. DC ಅವ್ರ ಹತ್ರ ಹೇಳಿ ನಮ್ಮ ಮುಲ್ಕಿ ಹತ್ರ ಲಿಂಗಪ್ಪ ಗಾರ್ಡನಲ್ಲಿ 1650 ಜನಕ್ಕೆ 2 ಜಾಗ ಕೊಡಿಸಿದವ ನಾನೇ. ಕೊಟ್ಟು ಅವರಿಗೆ ಹಲವಾರು ಜನಕ್ಕೆ ಮನೆ ಕಟ್ಟಿಸಲಿಕ್ಕೆ ಸಹಕಾರ ನೋಡಿದ್ದೇನೆ. ಯಾಕಂತೇಳಿದ್ರೆ ಮನೆ ಕಟ್ಟುವ ಸೌಕರ್ಯ ಇಲ್ಲ, ಕೆಲವರಿಗೆ ಲ್ಯಾಟ್ರಿನ್ ಶೌಚಾಲಯ ಕಟ್ಟಿಸಿ ಕೊಟ್ಟಿದ್ದೇವೆ. ಇವತ್ತು ಎಲ್ಲ ಅನುಕೂಲ ಆಗಿದ್ದಾರೆ ನಮಗಿಂತ ಹೆಚ್ಚಿಗೆ. ಯಾಕೆಂದರೆ ಕೂಲಿ ಅವರು ಹೇಳಿದಷ್ಟು ಮೊದಲು 3 ರೂಪಾಯಿ, 6 ರೂಪಾಯಿ, 10 ರೂಪಾಯಿ ಎಲ್ಲ ಕೂಲಿ ಇತ್ತು. ಇವತ್ತು 600-700 ಆಗಿದೆ. ಅದರಿಂದ ಇವತ್ತೆಲ್ಲ ಅನುಕೂಲ ಆಗಿದ್ದಾರೆ. ಈಗ
ಎಲ್ಲ ಬೆಳೆದಿದ್ದ ಅಭ್ಯಾಸಗಳಲ್ಲಿ ಪ್ರಾರಂಭ ಆಗಿದೆ ಅಂತ ಒಂದು. ಈಗ ಅಲಮಾರಿಗಳಂತ ಇವರು ಹೇಳಿದರು, ಹೌದು ಇಲ್ಲಿ ಯಾಕೆಂತ ಹೇಳಿದರೆ ಅವರಿಗೆ ಬದುಕಬೇಕಾದ ದಾರಿ ಬೇಕಲ್ಲ, ಕೂಲಿ ಕೆಲಸ, ವಸತಿ ಇಲ್ಲ, ಅವರಿಗೆ ವಸತಿ ಕಲ್ಪಿಸಿಕೊಳ್ಳುವಂಥ ಒಂದು ವ್ಯವಸ್ಥೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಇವರು ಇದರ ಮೊದಲೇ ಅವರ ಮಕ್ಕಳಿಗೆ ವಿದ್ಯಾಭ್ಯಾಸ ಒಂದು, ಯಾಕೆಂತ ಹೇಳಿದರೆ ವಿದ್ಯೆ ಬಂದರೆ ಸ್ವಲ್ಪ ತಿದ್ದುಪಡಿ ಆಗ್ತದೆ. ಆ ದೃಷ್ಟಿಯಿಂದ ಅಲಮಾರಿ ಅವರ ವಿದ್ಯಾರ್ಥಿಗಳಿಗೆ ಮಕ್ಕಳಿಗೆಲ್ಲ ಒಂದು ವಿದ್ಯೆಯನ್ನು ಕಲಿಸುವಂಥ ಕೆಲಸವನ್ನು ಅವರೇ ಮಾಡಿದ್ದಾರೆ. ಯಾರ ಪ್ರೇರಣೆಯೂ ಅಲ್ಲ, ಯಾಕೆಂತ ಹೇಳಿದರೆ ಸರ್ಕಾರದ ಪ್ರೋತ್ಸಾಹ ಅಲ್ಲ, ಏನೂ ಅಲ್ಲ. ಅವರಿಗೆ ಖಂಡಿತು ನಾನು ಏನಾದರೂ ಮಾಡಬೇಕು ಅಂತ ಹೇಳಿಕೊಂಡು ಆ ದೃಷ್ಟಿಯಿಂದ ಅವರಿಗೆ ಆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟರೆ, ಆ ಮಕ್ಕಳು ವಿದ್ಯಾವಂತರಾದರೆ ಅಲಮಾರಿ ತನ್ನಷ್ಟಕ್ಕೆ ಹೋಗ್ತದೆ. ಯಾಕೆಂತ ಹೇಳಿದರೆ ದುಡಿತಾರೆ, ಹಣವನ್ನು ಒಳ್ಳೆಯ ರೀತಿಯಲ್ಲಿ ಉಪಯೋಗ ಮಾಡಿಬಿಟ್ಟು ಒಂದು ಮನೆ ವಸತಿ ಇರಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಒಂದು ಒಳ್ಳೆಯ ಒಂದು ಕಲ್ಪನೆ. ಅದಕ್ಕೋಸ್ಕರ ಇವತ್ತು ಅವರಿಗೆ ಮಾರ್ಗದರ್ಶನ ಬೇಕು. ಅದಕ್ಕೆ ಸರ್ಕಾರದಿಂದ ನಮ್ಮ ರವೀಂದ್ರ ಶೆಟ್ಟರನ್ನು ನೇಮಕ ಮಾಡಿದ್ದಾರೆ. ಅವರಿಗೀಗ ನಾನಾ ಕಡೆಯಿಂದ ದೂರವಾಣಿ ಬಂದೇ ಬರ್ತದೆ. ಸರ್ಕಾರ ಎಷ್ಟು ಹಣ ಕೊಡ್ತದೆ ಅಂತ ತಿಳ್ಕೊಳ್ಳೋದು ಕೂಡ ಒಂದು ಇದು. ಯಾಕೆಂತ ಹೇಳಿದರೆ ಸ್ಥಾನದಲ್ಲಿ ಕೂತ್ಕೊಳ್ತಿರೋ ಸಾಲದು, ಅವರ ಕಷ್ಟವನ್ನು ಬಗೆಹರಿಸಬೇಕಾದ್ರೆ ಹಣದ ಸೌಕರ್ಯವೂ ಬೇಕು. ಸರ್ಕಾರ ಎಷ್ಟು ಕೋಟಿ ರೂಪಾಯಿ ಅವರಿಗೆ ಅಲರ್ಟ್ ಮಾಡಿದರೆ, ಯಾಕಂದರೆ ಇವರ ಆಫೀಸ್ನಲ್ಲಿ ಕೂತ್ಕೊಂಡು ಇದಲ್ಲ, ಎಷ್ಟು ಕೆಲಸ ಮಾಡೋದಕ್ಕೂ ಅವಕಾಶ ಇದೆ. ಆದರೆ ಅಲೆಮಾರಿಗಳನ್ನು ಒಂದು ಸ್ಥಾನಮಾನಕ್ಕೆ ಕೂತ್ಕೊಳಿಸಬೇಕಾದ್ರೆ ಹಣ ಬೇಕೇ ಬೇಕು. ಯಾಕಂದರೆ ಮನೆ ಕಟ್ಟಿಸಿಕೊಡ್ಬೇಕಾದ್ರೆ, ಮಕ್ಕಳಿಗೆ ವಿದ್ಯಾಭ್ಯಾಸ ಆಗಬೇಕಾದ್ರೆ, ಈಗ ಇವರದು ಉಚಿತವಾಗಿ ಮಕ್ಕಳಿಗೆ ಕಲಿಸಿಕೊಳ್ಬೋದು. ಆದರೆ ಯಾವ ವಿದ್ಯಾವಂತ ವಿದ್ಯಾಶಾಲೆಗಳಿಗೂ ಅವರು ಅಲೆಮಾರಿಗಳನ್ನು ತಿಳ್ಕೊಂಡು ಅವರಿಗೆ ಉಚಿತವಾಗಿ ಏನು ಕಲಿಸುವಂಥ ಪ್ರಶ್ನೆ ಮಾಡುವುದಿಲ್ಲ. ಎಲ್ಲ ಹಣ ಮಾಡುವಂಥದ್ದೇ ಗೋಜಿ. ಯಾಕೆಂದರೆ ಎಲ್ಲ ಅಪರೂಪಕ್ಕೆ ಒಂದು ರಾಜಕಾರಣಿ ಇವರು. ಯಾಕೆಂತಂದರೆ ರಾಜಕಾರಣಿಗಳೆಂದರೆ ಹಣ ಮಾಡುವಂತೇಳಿ ಆಗಿದೆ. ಅದರಲ್ಲಿ ಒಂದು ವಿರುದ್ಧವಾಗಿ ಸೆಟ್ಟಿದ್ದಾರೆ. ಯಾಕೆ ನಮಗೆ 10-20 ವರ್ಷದ ಆತ್ಮೀಯತೆ ಏನೇ ಇರಲಿ, ಇವತ್ತು ನಾವು ಕನ್ನಡ ಹೇಳ್ತೇವೆ, ಕರ್ನಾಟಕ ಅಂತ ಹೇಳಿದ್ವಿ. ಇವತ್ತು ಕನ್ನಡ ಶಾಲೆಯಲ್ಲಿ ಏನಾದರೂ ಕಲಿಯುತ್ತಿದ್ದರೆ ಅಲೆಮಾರಿ ಮಕ್ಕಳು ಮಾತ್ರ. ನಮ್ಮ ಮತ್ತು ಯಾರ ಮಕ್ಕಳು ಕನ್ನಡ ಶಾಲೆಯಲ್ಲಿ ಕಲಿಯುವುದಿಲ್ಲ, ಎಲ್ಲ ಇಂಗ್ಲೀಷ್ ಮಾಧ್ಯಮ. ಯಾಕಂದರೆ ನನಗೆ ನನ್ನ ಹತ್ರ ಒಂದು 7-8-10 ಶಾಲೆಗಳು ನಡೆಸ್ತಾ ಇದ್ದೇನೆ. ವರ್ಷಗಳ ತಿಂಗಳಿಗೆ 10-30-40 ಸಾವಿರ ರೂಪಾಯಿ ಕಳ್ಕೊಳ್ತಾ ಇದ್ದೇನೆ. ಯಾಕೆಂದರೆ ಕನ್ನಡ ಶಾಲೆ ಅಂತ ಹೇಳಿಕೊಂಡು ಆ ಹುಚ್ಚಿನಲ್ಲಿ ಏನಾಗಿದೆ ಅಂತೇಳಿ ಅಲ್ಲಿ ಬರುವ ಮಕ್ಕಳು ಯಾರು ಅಂತ ಹೇಳಿದ್ರೆ ರಿಶ್ಚದಲ್ಲಿ ಅಲೆಮಾರಿ ಮಕ್ಕಳನ್ನ ಕರ್ಕೊಂಡು ಬರೋದು ನಾವು, ಅಂಥ ಪರಿಸ್ಥಿತಿ ಆಗಿದೆ. ಆದ್ದರಿಂದ ಕನ್ನಡ ಉಳಿಬೇಕಾದ್ರೆ ಈಗ ಅಲೆಮಾರಿ ಮಕ್ಕಳೇ ಬೇಕಾಗಿದೆ ಅಂತೇಳಿ ಆಗಿದೆ. ನಾನು ಯಾವ ವಿಧಾನಸೌಧದಲ್ಲಿ ನಾನು ಗಲಾಟೆ ಮಾಡಿದೆವ, ನೀವು ಕನ್ನಡ ಅಂತ ಹೇಳ್ತಿರಲ್ಲ, ಕನ್ನಡ ಶಾಲೆಯಲ್ಲಿ 7 ಕ್ಲಾಸಿಗೆ 1 ಅಧ್ಯಾಪಕರು. ಅವಳು ಕಚೇರಿ ಕೆಲಸ ಮಾಡುವುದಾ, ಊಟ ಪಾತ್ರ ತೊಳೆಯುವುದಾ, ರಜೆ ಹಾಕುವುದಾ, ಆಫೀಸಿಗೆ ಹೋಗುವುದಾ? ಆ ಮಕ್ಕಳ ಪರಿಸ್ಥಿತಿ ಏನು? ನಾವು ಈಗ ಅಲೆಮಾರಿಗಳು ಕಷ್ಟದಲ್ಲಿ ದುಡಿಬೋದು, ಅವರ ಮಕ್ಕಳು ಅದೇ ಕೆಲಸ ಮಾಡಬೇಕಾ? ಅವರು ವಿದ್ಯಾವಂತರಾಗಬೇಕಲ್ಲ, ಮತ್ತು ಏನು ಮಾಡಬೇಕು? ಕಷ್ಟಪಟ್ಟಾದರೂ ಕ್ಲಾಸಿಗೆ 1 ಅಧ್ಯಾಪಕರು ಶಾಲೆಗೆ ಮಕ್ಕಳನ್ನ ಕಲಿಸಲೇಬೇಕು ಅಂತ ಒಂದು ವ್ಯವಸ್ಥೆಗೆ ಆಗಬೇಕು. ಆದ್ದರಿಂದ ಯಾಕೆಂದರೆ ಅಲೆಮಾರಿ ಮಕ್ಕಳಿಗೆ ವಸತಿಯ ಜೊತೆಗೆ ಅವರ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡುವಂಥ ಕೆಲಸ ಆಗಬೇಕು. ಯಾಕಂದರೆ ಅದು ಮುಖ್ಯ. ಆ ಎಲ್ಲಿ ಅವರು ವಂಚಿತರಾಗಿದ್ದಾರೆ ಅಲ್ಲಿ ವಿಶೇಷವಾಗಿ ಆಸಕ್ತಿ ವಹಿಸಿ ರವೀಂದ್ರ ಶೆಟ್ಟರು ಆ ಮಕ್ಕಳಿಗೆ ಉಚಿತವಾಗಿ ಯಾವ ರೀತಿಯಲ್ಲಿ ವಿದ್ಯಾಭ್ಯಾಸ ಕೊಡಲಿಕ್ಕೆ ಸಾಧ್ಯವನ್ನು ನೋಡಿದರೆ ಆ ಮಕ್ಕಳ ಮೇಲೆ ಬಂದು ಅಂತ ಹೇಳಿದರೆ ಆ ಕುಟುಂಬ ಒಳ್ಳೆಯದಾಗ್ತದೆ. ಆದ್ದರಿಂದ ಅಂಥ ಕೆಲಸ ಆಗಬೇಕು. ಮತ್ತು ಸರ್ಕಾರದ ಎಷ್ಟೋ ಜಾಗಗಳಿದೆ, ಆ ಜಾಗಗಳನ್ನು ಅವರಿಗೆ ಕೊಡಿಸುವಂಥ ಪ್ರಯತ್ನ, ಸರ್ಕಾರದಿಂದ ಮನೆ ಕಟ್ಟಿಸುವಂಥ ವ್ಯವಸ್ಥೆ, ಅದರಲ್ಲೆಲ್ಲ ಸ್ವಲ್ಪ ವಿಶೇಷ ಕೆಲಸ ಮಾಡಬೇಕಾಗ್ತದೆ. ಯಾಕಂದರೆ ಸರ್ಕಾರ ಬಡವರಿಗೆ ಅಂತ ಕೊಡ್ತದೆ, ಬಡವರ ಅಲೆಮಾರಿಗಳಿಗೆ ವಿಶೇಷವಾಗಿ ಜಾಗ ಕೊಟ್ಟು ಬಿಟ್ಟು ಮನೆ ಕಟ್ಟಲಿಕ್ಕೆ ಹಣ ಕೊಟ್ಟರು ಅಂತ ಹೇಳಿದರೆ ಆ ಅವರ ಮನೆಯಲ್ಲಿ ವಾಸಲಿಕ್ಕೆ ಇದಾಗ್ತದೆ. ಅಂಥ ಒಂದು ಕೆಲಸ ಆಗಬೇಕಾಗಿದೆ. ಅದರ ಜವಾಬ್ದಾರಿ ತುಂಬ ಇದೆ, ಅಷ್ಟು ಸುಲಭ ಇಲ್ಲ. ಯಾಕಂದರೆ ಕಾಲರ್ ಮಾಡಿಕೊಂಡು ತಿರುಗುವಂಥ ಕೆಲಸ ಅಲ್ಲ. ಯಾಕಂದರೆ ಆ ಸ್ಥಾನಮಾನ ಅಂಥದ್ದು ಅಲೆಮಾರಿಗಳು ಅಂತ ಹೇಳಿದ್ರೆ ಒಳ್ಳೆಯ ಒಂದು ಸಾರಿ ಭಯ ಆಗ್ತದೆ. ಯಾಕಂತ ಹೇಳಿದ್ರೆ ದೊಡ್ಡವರ ಸಹವಾಸ ಅಲ್ಲ, ಅಲೆಮಾರಿಗಳ ಸಹವಾಸ. ಯಾಕಂತ ಹೇಳಿದ್ರೆ ನಾವು ಕೆಲಸ ಮಾಡಿದರೂ ಒಳ್ಳೆ ಬಾಯಲ್ಲಿ ಒಳ್ಳೆ ಮಾತು ಹೇಳುವಂಥ ವ್ಯಕ್ತಿಗಳೇನಲ್ಲ. ಆದರೂ ಕಷ್ಟ ಕರ್ಮಣ್ಯವಾಧಿಕಾರ ಮಾವಲಜಗದಾಜ ಅಂತೇಳಿ ಅವರು ಏನೇ ಹೇಳಲಿ ನನ್ನ ಕರ್ತವ್ಯ ಅಂತೇಳಿ ಅವರು ಮಾಡ್ತಾ ಇದ್ದಾರೆ, ಮಾಡಲಿ, ದೇವರವರಿಗೆ ಅನುಗ್ರಹ ಮಾಡಲಿ. ಅವರ ಸೇವೆಯನ್ನು ಗುರುತಿಸಿ ದೇವರು ಅವರ ಸೇವೆಯನ್ನು ಗುರುತಿಸಿ ಅವರಿಗೆ ಈ ಪಟ್ಟ ಹೀಗೆ ಕೊಟ್ಟಿದ್ದಾರೆ. ಇವರ ಸೇವೆಯನ್ನು ಇನ್ನೂ ಮತ್ತು ಗುರುತಿಸಿ ಅವರಿಗೆ ಇದನ್ನು ಉನ್ನತ ಸ್ಥಾನ ಮುಂದಿನ ಬಾರಿ ನಾನು ಹೇಳಿದ್ದೇನೆ. ಯಾಕಂದರೆ ಈ ಸಾರಿ ಅವರು ಶಾಸಕರಾಗಿ ಸಿಗುವಂಥ ಅವಕಾಶ ಇತ್ತು, ಏನೋ ತಪ್ಪಿತು. ಮುಂದಿನ ಬಾರಿ ಅವರು ಸಿಕ್ಕಿ ಅವರು ಶಾಸಕರಾಗಿ ಬಂದು ಒಂದಷ್ಟು ಹೆಚ್ಚು ಪ್ರದೇಶಗಳು, ಯಾಕೆಂದರೆ ಬೆಂಗಳೂರಿನಲ್ಲಿ ಕೂತ್ಕೊಂಡ್ರೆ ಹೆಚ್ಚಿಗೆ ಕೆಲಸ ಮಾಡಲಿಕ್ಕೆ ಆಗುವುದಿಲ್ಲ. ಯಾಕೆಂತ ಹೇಳಿದ್ರೆ ಎಷ್ಟು ಟೂರ್ ಮಾಡ್ಬೋದು, ತಿರುಗಲಿಕ್ಕೆ ಎಷ್ಟು ತಿರುಗಬಹುದು, ಅದು ಕಷ್ಟ. ಆದರೆ ಇಲ್ಲಿ ಒಂದು ಸೀಮಿತ ಯಾವ ಏರಿಯಾ ಸಿಕ್ಕಿದರೆ ಆ ಏರಿಯಾದಲ್ಲಿ ಒಳ್ಳೆ ಕೆಲಸ ಮಾಡಿ ತೋರಿಸಿ ಪ್ರಶಂಸೆಗೆ ಪಾತ್ರ ಆಗಲಿಕ್ಕೆ ದೇವರ ದಯಗಳಿಗೂ ಸಾಧ್ಯ ಆಗಿದೆ. ಏನೇ ಇರಲಿ, ಈಗ ಒಂದು ನಾನು ಕೇಳಿದೆ, ಇವರ ಎಲ್ಲ ವ್ಯವಹಾರಗಳನ್ನು ಬಿಟ್ಟು ಬೆಂಗಳೂರಿನಲ್ಲಿ ಕೂತ್ಕೊಳ್ಬೇಕಾಗ್ತದೆ ಹೋಗಿ. ಯಾಕಂದರೆ ನಾನು ಆ ಕಷ್ಟ ಅನುಭವಿಸಿದೆ ಸಾಹಿತ್ಯ ವರ್ಷದ ಅಧ್ಯಕ್ಷರಾಗಿ. ಕರೆದಾಗೆಲ್ಲ ಊರು ಸುತ್ತಬೇಕಾಗ್ತದೆ. ಆಗ ಇವರ ಪ್ರತಿ ಜಿಲ್ಲೆಯಲ್ಲಿ ಹೋಗಿ ಮೀಟಿಂಗ್ ಮಾಡಬೇಕು, ಅಲೆಮಾರಿಗಳ ಪಟ್ಟಿ ಸಂಗ್ರಹ ಮಾಡಬೇಕು, ಅವ್ರಿಗೆ ಯಾರಿಗೆ ಏನು ಸೌಕರ್ಯ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನು ನೋಡಬೇಕು, ಇದನ್ನೆಲ್ಲ ಮಾಡಬೇಕಾಗ್ತದೆ. ಏನೇ ಇರಲಿ ಆ ಉತ್ಸಾಹ ಇದೆ ಅವರಲ್ಲಿ, ಪ್ರಾಯವಾಗಲಿಲ್ಲ, ಉತ್ಸಾಹ ಇದೆ. ಅದನ್ನು ಅವರ ಮುಖಾಂತರ ಒಂದಷ್ಟು ಕೆಲಸಗಳಾಗಲಿ, ಅದು ಚರಿತ್ರೆಯಲ್ಲಿ ದಾಖಲಾಗುವಂತಾಗಲಿ. ಯಾಕಂತ ಹೇಳಿದರೆ ಅಂಥ ನಮ್ಮ ಊರಿನ ಒಬ್ಬ ಯುವಕನಿಗೆ ಇಂಥ ಒಂದು ಉನ್ನತ ಹುದ್ದೆ ಸಿಕ್ಕಿದೆ ಅಂತ ಹೇಳುವಾಗ ಇದೆ ಅಂದರೆ ನಮಗೆ ಆಸೆ ಆಗ್ತದೆ. ಎಂಥದಪ್ಪ ಇದು ಸರ್ಕಾರವನ್ನು ಕ್ರಿಯೇಟ್ ಮಾಡಿ ಕೊಟ್ಟದ್ದು ಒಂದು ಹುದ್ದೆ ಅಂತ ಹೇಳಿಕೊಂಡು ನಮಗೆ ಕಾಣ್ತದೆ. ಅದಲ್ಲ,
ಅಲೆಮಾರಿಗಳಂತೇಳಿ ನಮ್ಮಲ್ಲಿ ಸಾಧಾರಣ ಒಂದು 30-40% ಜನಗಳು ಅಲೆಮಾರಿಗಳಾಗೇ ಇದ್ದಾರೆ. ಇಲ್ಲಿಲ್ಲ, ನಮ್ಮ ಜಿಲ್ಲೆಯಲ್ಲಿ ಗೊತ್ತಾಗೋದಿಲ್ಲ ನಮಗೆ. ನಮ್ಮ ಜಿಲ್ಲೆಯಲ್ಲಿ ಗೊತ್ತಾಗೋದು ನಮ್ಮ ಕೂಲಿ ಕೆಲಸಕ್ಕೆ ಬಂದವರು ಟೆಂಟ್ ಹಾಕಿ ಕೂತ್ಕೊಂಡದ್ದು. ಈಗ ಉಡುಪಿಯಲ್ಲಿ ಈಗಲೂ ಅದರಲ್ಲಿ ಅಲೆಮಾರಿಗಳದ್ದು ಒಂದು 10-120 ಶೆಡ್ಡುಗಳಿದೆ. ಹಾಗೆ ಯಾಕೆಂತ ಹೇಳಿದ್ರೆ ಅವ್ರಿಗೆ ಕೂಲಿ ಕೆಲಸಕ್ಕೆ ಹೋಗುವವರು. ಆದ್ದರಿಂದ ಅಂಥ ಒಂದು ಒಳ್ಳೆಯ ಒಂದು ಜನಸೇವೆ ಮಾಡುವ ಒಂದು ಸಂಪರ್ಕ ದೊರಕುವಂಥ ಒಂದು ಸ್ಥಾನ ಅವರಿಗೆ ಕೊಡಿಸಿಕೊಟ್ಟಿದ್ದಾರೆ. ದೇವರ ದಯದಿಂದ, ಸರ್ಕಾರದ ಪ್ರೋತ್ಸಾಹದಿಂದ, ನಿಮ್ಮೆಲ್ಲರ ಆಶೀರ್ವಾದದಿಂದ ಅವರು ಉನ್ನತ ಹುದ್ದೆಗೆ ಹೋಗುವುದರ ಜೊತೆಗೆ ನಮ್ಮ ಜಿಲ್ಲೆಗೆ ಒಳ್ಳೆಯ ಕೀರ್ತಿ ತರಲಿ, ಅವರ ಕುಟುಂಬಕ್ಕೆ ದೇವರು ಒಳ್ಳೆಯದು ಮಾಡಲಿ ಅಂತ ಶುಭ ಹಾರೈಸ್ತಿದ್ದೇನೆ. ನಮಸ್ಕಾರ. ಒಂದು ನಮ್ಮ ರವೀಂದ್ರ ಶೆಟ್ಟಿಯವರ ಬಗ್ಗೆ ಬಹಳ ಇಂಪಾರ್ಟೆಂಟ್. ಒಬ್ಬ ವ್ಯಕ್ತಿ ಪರಿಪೂರ್ಣನಾಗಬೇಕು ಅಂತಂದರೆ ಮೂವರನ್ನು ಮರೆಯಬಾರ್ದು ಅಂತೇಳಿ ನಮಗೆಲ್ಲ ಹಿರಿಯರು ಹೇಳಿಕೊಟ್ಟದ್ದು. ಒಂದು ಹೆತ್ತ ತಾಯಿ, ಖಂಡಿತ. ಮತ್ತೊಂದು ಹೊತ್ತ ನಾಡು, ಮೂರನೇದು ಕಳಿಸಿದ ಗುರುಗಳಂತೆ. ಈ ಮೂವರನ್ನು ನಾವು ಜೀವನ ಪೂರ್ತಿ ಮರೆಯಬಾರ್ದು, ನಾವು ಪರಿಪೂರ್ಣನಾಗಲಿಕ್ಕೂ ಇಲ್ಲ. ಈ ಮೂವರಿಗೆ ಅವಳು ರೆಸ್ಪೆಕ್ಟ್ ಕೊಡಬೇಕು. ನಮ್ಮ ರವೀಂದ್ರ ಶೆಟ್ಟರು ನೋಡಿ, ಒಂದು ಅವರ ತಾಯಿಯನ್ನು ಎಲ್ಲಿ ಕಾರ್ಯಕ್ರಮ ಉಂಟು ಅಲ್ಲೆಲ್ಲ ಕರ್ಕೊಂಡು ಹೋಗ್ತಾರೆ. ನಾವು ಅವ್ರು ನೋಡಿ ಕಲಿಬೇಕಾದ ಮೊದಲ ಗುಣ. ಎರಡನೇದು ಹೊತ್ತ ನಾಡು. ಅಲ್ಲಿ ಹರೇಕಳದಲ್ಲಿ ನಮ್ಮ ಕೊರೋನಾ ಇದ್ದಾಗ ಫಸ್ಟ್ ಅವರು ಕೊಟ್ಟದ್ದು ಅವರ ಇಡೀ ಹರೇಕಳ ಗ್ರಾಮ, ಪಾವೂರು ಮತ್ತು ಅಂಬಳಮುಗು ಗ್ರಾಮದ ಪ್ರತಿ ಮನೆಗಳಿಗೆ ಕೂಡ ಈ ಆಹಾರ ಕಿಟ್ಟನ್ನು ಕೊಟ್ಟಿದ್ದಾರೆ. ಮತ್ತೊಂದು, ಈ ಶಿಕ್ಷಕರಿಗೆ ಗೌರವ ನೋಡಿ, ಅವರ ಮನೆಗೆ ಹೋಗಿ ಸನ್ಮಾನ ಮಾಡಿದ್ದಾರೆ. ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿಯವರು, ಹರೇಕಳ ಶಾಲೆ ಎಲ್ಲ ರಿಟೈರ್ಡ್ ಮಾಸ್ಟರ್ಗಳಿಗೆ ಹೋಗಿ ಮನೆಗೆ ಹೋಗಿ ಕಾರ್ಯಕ್ರಮದಲ್ಲಿ ಅಲ್ಲ, ಸಭಾಂಗಣದಲ್ಲಿ ಮುಂದೆ ನಾವು ಕೆಲವು ಫೋಟೋ ತೆಗಿಲಿಕ್ಕೋಸ್ಕರ ಕೆಲವು ಸನ್ಮಾನ ಮಾಡ್ತಾರೆ, ಅದಲ್ಲ, ಮನೆಗೆ ಹೋಗಿ ಅವರನ್ನು ಸನ್ಮಾನ ಮಾಡಿ ಅವರ ಕಾಲಿಗೆ ಅಡ್ಡ ಬಿದ್ದು ಆಶೀರ್ವಾದ ಪಡೆದುಕೊಂಡು ಬಂದಂಥ ಒಬ್ಬ ವ್ಯಕ್ತಿ ಅಂತಂದರೆ ಅದು ಶ್ರೀ ರವೀಂದ್ರ ಶೆಟ್ಟಿಯವರು. ಹಾಗಾಗಿ ಈ ಮೂರು ರೀತಿಯಲ್ಲಿ ಮತ್ತೆ ಆ ನಾಯಕತ್ವ ಗುಣ ಅವರ ಹಿಂದೆ ಕಂಪ್ಲೀಟ್ ಇದೆ. ಯಾಕೆಂದರೆ ಒಬ್ಬ ನಾಯಕ ಆಗಬೇಕು ಅಂತಂದರೆ 5 ಅಂಶಗಳು ಬೇಕಂತೆ. ಒಂದು ಮುಗುಳ್ನೆಗೆ ನೋಡಿ, ಯಾವಾಗ ನೋಡಿದರೆ ಆ ಮುಗುಳ್ನೆಗೆ ಪಕ್ಕ ಇರ್ತದೆ. ಎರಡನೇದು ಸಮಯ ಪ್ರಜ್ಞೆ ಇರಬೇಕಂತೆ. ಒಬ್ಬ ವ್ಯಕ್ತಿಗೆ ನಾಯಕನಾಗಬೇಕಾದ್ರೆ ಸಮಯ ಪ್ರಜ್ಞೆ, ಆ ಟೈಮಿಗೆ ಬರ್ತಾರೆ. ಎಲ್ಲ ಯಾವುದೇ ಕಾರ್ಯಕ್ರಮ ಆಗಲಿ ಆ ಸಮಯಕ್ಕೆ ಬರ್ತಾರೆ. ಮೂರನೇದು ತಾಳ್ಮೆ ಬೇಕಂತೆ. ನೀವು ಎಲ್ಲಿಯಾದರೂ ಅವರು ಮುಂಗೋಪದಲ್ಲಿ ವರ್ತಿಸಿದ್ದು ಯಾರಾದರೂ ನೋಡಿದಿರಾ? ಯಾರೂ ನೋಡಿರ್ಲಿಕ್ಕಿಲ್ಲ. ಎಲ್ಲಿಯಾದ್ರು ಕೋಪ ಬಂದು ನಾನಂತೂ ನೋಡಲಿಲ್ಲ, ಶಾಲೆಯಲ್ಲೂ ನೋಡಲಿಲ್ಲ. ಶಾಲೆಗಾದರೂ ಒಬ್ಬರು ಮಾಸ್ಟರ್ಗಳಿಗೆ ತಪ್ಪು ಮಾಡಿದರೆ ಬೈಬೇಕಲ್ಲ, ಆ ಮನುಷ್ಯ ಇದೇ ರೀತಿ ಮಾತಾಡೋದು, ಕೂತ್ಕೊಳಿಸಿ ಹೆಗಲ ಮೇಲೆ ಕೈ ಹಾಕಿ ನೋಡಿ ಹೀಗೆ ಭಾಸ್ಕರ್ ಹೀಗೆ ಅಂತಿಲ್ಲ. ಆ ರೀತಿಯಲ್ಲಿ ಅಂಥ ಒಂದು ತಾಳ್ಮೆ ಇರುವಂಥ ವ್ಯಕ್ತಿ ಅಂದರೆ ಅವರು. ನಾಲ್ಕನೇದು ಒಳ್ಳೆಯ ಮಾತುಗಾರಿಕೆ ಬೇಕಂತ ವ್ಯಕ್ತಿ ನಾಯಕತ್ವ ಆಗಬೇಕಾದ್ರೆ. ಆ ಮಾತುಗಾರಿಕೆ ಗುಣ, ಭಾಷಾ ಶೈಲಿ ಎಲ್ಲ ಪ್ರೌಢಿಮೆ ಅವರಿಗೆ ರವೀಂದ್ರ ಶೆಟ್ಟರಿಗೆ ಇದೆ. ಹಿತಿಯಾಗಿ ಮಿತಿಯಾಗಿ ಮಾತಾಡ್ತಾರೆ. ಐದನೇದು ಕೊನೆಯದು ಕಾಯ ವಾಚ ಮನಸ್ಸ ಪರಿಶುದ್ಧನಾಗಿರಬೇಕು ಅಂತ. ಎಲ್ಲ ನಡೆ ನುಡಿಯಲ್ಲಿ ಪಕ್ಕ ಇರಬೇಕು. ಅದೆಲ್ಲ ಗುಣಗಳು ನಮ್ಮ ರವೀಂದ್ರ ಶೆಟ್ಟಿಗೆ ಇದೆ. ಹಾಗಾಗಿ ಎಲ್ಲ ಒಳ್ಳೆಯ ಗುಣಗಳು ನಮ್ಮ ರವೀಂದ್ರ ಶೆಟ್ಟರಿಗೆ ಇದೆ. ವಿಶೇಷವಾಗಿ ನಮ್ಮ ಶಾಲೆ ಹಳೆ ವಿದ್ಯಾರ್ಥಿ. ನಮ್ಮ ಶಾಲೆ ಕೂಡ ಕೆಲವರ ಮೇಲೆ ತುಂಬ ಅಪೇಕ್ಷೆಗಳನ್ನೆಲ್ಲ ಇಟ್ಟುಕೊಂಡಿದ್ದೇವೆ. ನಾವು ಹಳೆ ಸಂಘದ ಅಧ್ಯಕ್ಷರೇ ಮಾಡಬೇಕು ಅಂತ ಇದ್ವಿ, ಕೈಗೆ ಸಿಗಲೇ ಇಲ್ಲ ಇವರು. ಅದೇ ಹೊತ್ತಿಗೆ ಇದು ಸಿಕ್ಕಿಬಿಡ್ತು. ಹಾಗೆಲ್ಲ ಬಿಡಿ, ಏನಾಗಲಿ. ಹೌದು, ಇವತ್ತು ಒಂದು ಒಳ್ಳೆಯ ಹುದ್ದೆ ಸಿಕ್ಕಿದೆ ನಮ್ಮ ರವೀಂದ್ರ ಶೆಟ್ಟಿ ಅವರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ಸಂಸ್ಕಾರಬದ್ಧ ಕಾರ್ಯಕ್ರಮ ಸಭಾಧ್ಯಕ್ಷತೆ ವಹಿಸಿ ಇಷ್ಟೊತ್ತು ನಮ್ಮೊಂದಿಗಿದ್ದು ನಮ್ಮೆಲ್ಲರ ಹಿರಿಯರು, ಮಾರ್ಗದರ್ಶಕರು, ರಾಜ್ಯ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರು ಹರಿಕೃಷ್ಣ ಪುನರೂರವರಿಗೆ ನಮ್ಮ ನಿಮ್ಮರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಿ